ಶ್ರೀಪಾದ ರಾಜರಿಗೆ ಗುರು ವ್ಯಾಸ ರಾಜರಿಗೆ ಗುರುವಾದಿ ರಾಜರಿಗೆ ನಮೋ ನಮೋ. ಶ್ರೀಪಾದ ರಾಜರಿಗೆ ಗುರು ವ್ಯಾಸ ರಾಜರಿಗೆ ಗುರುವಾದಿ ರಾಜರಿಗೆ ನಮೋ ನಮೋ. ಗುರುವಾದಿ ರಾಜರಿಗೆ ನಮೋ ನಮೋ. ಗುರುಮಧ್ವರಾಯರಿಗೆ ನಮೋ ನಮೋ ನಮೋ. ಗುರುಮಧ್ವ ಸಂತತಿಗೆ ನಮೋ ನಮೋ. ನಮ್ಮ ಗುರುಮಧ್ವ ಸಂತತಿಗೆ ನಮೋ ನಮೋ. ರಾಘವೇಂದ್ರ ರಾಯರಿಗೆ ದಾಸರಿ ಪುರಂದರ ದಾಸರಿಗೆ ನಮೋ ನಮೋ. ರಾಘವೇಂದ್ರ ರಾಯರಿಗೆ ವೈಕುಂಠ ದಾಸರಿ ಪುರಂದರ ದಾಸರಿಗೆ ನಮೋ ನಮೋ. ಪುರಂದರ ದಾಸರಿಗೆ ನಮೋ ನಮೋ. ಗುರುಮಧ್ವರಾಯರಿಗೆ ನಮೋ ನಮೋ ನಮೋ. ಗುರುಮಧ್ವ ಸಂತತಿಗೆ ನಮೋ ನಮೋ. ನಮ್ಮ ಗುರುಮಧ್ವ ಸಂತತಿಗೆ ನಮೋ ನಮೋ. ಗುರು ವಿಜಯ ದಾಸರಿಗೆ ಬಾಗಣ್ಣ ದಾಸರಿಗೆ ರಂಗವಲಿದ ದಾಸರಿಗೆ ನಮೋ ನಮೋ. ಗುರು ವಿಜಯ ದಾಸರಿಗೆ ಬಾಗಣ್ಣ ದಾಸರಿಗೆ ರಂಗವಲಿದ ದಾಸರಿಗೆ ನಮೋ ನಮೋ. ಶ್ರೀ ರಂಗವಲಿದ ದಾಸರಿಗೆ ನಮೋ ನಮೋ. ಗುರುಮಧ್ವರಾಯರಿಗೆ ನಮೋ ನಮೋ ನಮೋ. ಗುರುಮಧ್ವ ಸಂತತಿಗೆ ನಮೋ ನಮೋ. ನಮ್ಮ ಗುರುಮಧ್ವ ಸಂತತಿಗೆ ನಮೋ ನಮೋ. ಪರಮ ವೈರಾಗ್ಯಶಾಲಿ ತಿಮ್ಮಣ್ಣ ದಾಸರಿ ಪುಣ್ಯಕರ ದಾಸರಿಗೆ ನಮೋ ನಮೋ. ಪರಮ ವೈರಾಗ್ಯಶಾಲಿ ತಿಮ್ಮಣ್ಣ ದಾಸರಿ ಪುಣ್ಯಕರ ದಾಸರಿಗೆ ನಮೋ ನಮೋ. ಪುಣ್ಯಕರ ದಾಸರಿಗೆ ನಮೋ ನಮೋ. ಗುರುಮಧ್ವರಾಯರಿಗೆ ನಮೋ ನಮೋ ನಮೋ. ಗುರುಮಧ್ವ ಸಂತತಿಗೆ ನಮೋ ನಮೋ. ನಮ್ಮ ಗುರುಮಧ್ವ ಸಂತತಿಗೆ ನಮೋ ನಮೋ. ಗುರು ಶೇಷ ವಿಠಲನ ಪರಮ ಭಕ್ತರ ಸರಸಿದ ಯುಗಗಳಿಗೆ ನಮೋ ನಮೋ. ಗುರು ಶೇಷ ವಿಠಲನ ಪರಮ ಭಕ್ತರ ಸರಸಿದ ಯುಗಗಳಿಗೆ ನಮೋ ನಮೋ. ಸರಸಿದ ಯುಗಗಳಿಗೆ ನಮೋ ನಮೋ. ಗುರುಮಧ್ವರಾಯರಿಗೆ ನಮೋ ನಮೋ ನಮೋ. ಗುರುಮಧ್ವ ಸಂತತಿಗೆ ನಮೋ ನಮೋ. ಗುರುಮಧ್ವರಾಯರಿಗೆ ನಮೋ ನಮೋ. ನಮ್ಮ ಗುರುಮಧ್ವ ಸಂತತಿಗೆ ನಮೋ ನಮೋ. ನಮ್ಮ ಗುರುಮಧ್ವ ಸಂತತಿಗೆ ನಮೋ ನಮೋ. ನಮ್ಮ ಗುರುಮಧ್ವ ಸಂತತಿಗೆ ನಮೋ ನಮೋ. ಎನ್ನುತ್ತ ಆಡಿದನೆ ಹರಿಯಾಡಿದನೆ. ತಾತ ನಿಮಿತ ತಾತ ನಿಮಿತ ತಾತ ನಿಮಿತ ಎನ್ನುತ್ತ ಆಡಿದನೆ ಹರಿಯಾಡಿದನೆ.
ದೇವರ ಸತಿಯೊಡನೆ ಬರುವುದು ಭರತಗೆ ತ್ವರಿತನೆ ಬೇಡನೆ ಬರುವುದು ಭರತಗೆ ತ್ವರಿತನೆ ಬೇಡನೆ ಆಂಜನೇಯ ಪಾಲಯ ಆಂಜನೇಯ ಜಯ ಜಯ ಆಂಜನೇಯ ಆಂಜನೇಯ ಪಾಲಯ ಆಂಜನೇಯ ಜಯ ಜಯ ಆಂಜನೇಯ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತ ರಾಮ ತಾರಕನೆನುತ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತ ರಾಮ ತಾರಕನೆನುತ ಪ್ರೀತಿಸಿದ ಹರಿ ವಿಠಲನ ಜಪಿಸಿದ ಪ್ರೀತಿಸಿದ ಹರಿ ವಿಠಲನ ಜಪಿಸಿದ ಆಂಜನೇಯ ಪಾಲಯ ಆಂಜನೇಯ ಜಯ ಜಯ ಆಂಜನೇಯ ಆಂಜನೇಯ ಪಾಲಯ ಆಂಜನೇಯ ಜಯ ಜಯ ಆಂಜನೇಯ ರಾಮದಲ್ಲಿ ಮುಗಿವೆ ಪ್ರಪಂಚನ ಸುರನಯ ರಾಮದಲ್ಲಿ ಮುಗಿವೆ ಪ್ರಪಂಚನ ಸುರನಯ ಆಂಜನೇಯ ಪಾಲಯ ಆಂಜನೇಯ ಜಯ ಜಯ ಆಂಜನೇಯ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಶ್ರೀ ಗುರು ಗಣಪತಿಭ್ಯಾಂ ನಮಃ. ಸಹೃದಯ ಭಕ್ತ ಅಭಿಮಾನಿ ಭಜಕ ವೃಂದದವರೇ, ನಿಮ್ಮೆಲ್ಲರಿಗೂ ನಮಸ್ಕರಿಸಿಕೊಂಡು ಬಹಳ ಅಪೂರ್ವವಾದಂತಹ ಈ ಸಂದರ್ಭದಲ್ಲಿ ಅಪೂರ್ವವಾದ ವಿಚಾರವೊಂದನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕಾಗಿ ಇಲ್ಲಿ ನಿಂತಿದ್ದೇನೆ. ಹೇಳಿ ಕೇಳಿ ನಾಡು ಕಂಡ ಗೌರವಾನ್ವಿತರಾಗಿರುವ ಸವಣೂರು ಸೀತಾರಾಮರೈ ಅವರ ರಶ್ಮಿ ನಿವಾಸ ಇದು. ರಶ್ಮಿ ಅಂದರೆ ಬೆಳಕು, ನಮಗೆಲ್ಲ ಗೊತ್ತಿದೆ, ಅವರ ಮಗಳಿಗೆ ಹೆಸರಿಟ್ಟಿರ್ಬೋದು. ಹಾಗೆ ಆ ಬೆಳಕು ಯಾವ ಸ್ವರೂಪದಲ್ಲಿ ಇಲ್ಲಿ ತುಂಬಿಕೊಂಡಿದೆ ಅನ್ನುವುದನ್ನು ಕಳೆದ 3 ದಶಕಗಳಿಂತಲೂ ಹೆಚ್ಚು ಸಮಯದಿಂದ ನೇರವಾಗಿ ಕಂಡವನು, ನೋಡಿದವನು ನಾನು. ಹೀಗಾಗಿ ಇಂತಹ ಬೆಳಕು ಬರುವ ಸ್ಥಳದಲ್ಲಿ ಅತ್ಯಂತ ಅಭೂತಪೂರ್ವವಾಗಿ ಬೆಳಕನ್ನು ಸೇರಿಸಿಕೊಳ್ಳುವ ಕೆಲಸ ಅಂದರೆ ಒಳಗಡೆ ಗಣಪತಿ ಹೋಮವನ್ನು ನಡೆಸಲಾಗಿದೆ. ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ನಿತ್ಯ ಭಜಕರಾಗಿ ಬಹು ಊರುಗಳಲ್ಲಿರುವ ತಾಯಂದಿರನ್ನು ಮತ್ತು ಭಜಕ ವೃಂದದ ಮಹನೀಯರನ್ನು ಇಲ್ಲಿ ಸೇರಿಸಲಾಗಿದೆ. ಅಂದರೆ ಇಲ್ಲಿಗೆ ಬಂದ ಬೆಳಕು ಸಾಲದು ಅಂತ ಅವರ ಆಶಯ. ಇನ್ನು 3 ಸಲ ಹತ್ತಿದ್ದಾಯಿತು, ಇನ್ನು ಹತ್ತುತ್ತಾ ಇರಬೇಕಲ್ಲ, ಇದು 100 ಆಗಬೇಕು ಅಂತ ಅನ್ನುವುದು ಸಜ್ಜನರಾಗಿರುವ ಎಲ್ಲರ ಆಶಯ. ಇದಕ್ಕಾಗಿ ಹತ್ತುವ ಕೆಲಸ ಹೇಗೆ ಅಂತ ಹತ್ತೂರಿನಿಂದ 10 ಭಜಕರನ್ನು, ತಾಯಂದಿರನ್ನು ಕರೆಸಿದ್ದಾರೆ. ಇದಕ್ಕೆಲ್ಲ ಒಂದು ಕೊಂಡಿಯಾಗಿ ಭಜನೆಯಲ್ಲಿರುವ 2 ತಾಳಗಳದ ಮಧ್ಯದ ದಾರವಾಗಿ ನಿಂತವರು ಗೌರವಾನ್ವಿತರಾದ ರಾಮಕೃಷ್ಣ ಕಾಟುಕುಕ್ಕೆಯವರು. ಅವರು ಭಜನೆಯಲ್ಲಿಯೇ ಬದುಕು ಕಟ್ಟಿಕೊಂಡವರು, ಭಜನೆಯಲ್ಲಿಯೇ ಶ್ರೀನಿವಾಸನನ್ನು ತಲುಪಿದವರು, ಭಜನೆಯಲ್ಲಿಯೇ ಈ ನಾಡಿನಲ್ಲಿ ಗುರುತಿಸಿಕೊಂಡವರು. ಈಗ ಕಂಡರೂ ಅವರು ಭಜಕರಾಗಿಯೇ ಕಾಣಿಸ್ತಾರೆ ನಮಗೆ. ದಾಸರಾಗಿಯೂ ಘೋಷಿಸಲ್ಪಟ್ಟವರು. ಬಹಳ ದೊಡ್ಡ ಕೆಲಸ ಇದು. ಇಂತಹ ಬೆಳಕು ಕೂಡಿದ ಜಾಗದಲ್ಲಿ ಅತ್ಯಂತ ಅರ್ಹವಾಗಿ ಶ್ರೀಯುತ ಸೀತಾರಾಮರೈ, ಶ್ರೀಮತಿ ಕಸ್ತೂರಿ ಕಲಾರೈ ಮತ್ತು ಕುಟುಂಬದ ಎಲ್ಲರ ಈ ರಶ್ಮಿ ನಿವಾಸಕ್ಕೆ
ಇನ್ನೊಂದು ಬೆಳಕು ಬರಬೇಕು ಅಂತ ಭಗವಂತನ ಸಂಕಲ್ಪ ಇದ್ದರೆ ಅದನ್ನು ತಪ್ಪಿಸಲಿಕ್ಕೆ ನಾವ್ಯಾರು? ನನ್ನ ಯೋಗ ಭಾಗ್ಯ ಏನು ಅಂದರೆ ಆ ಬೆಳಕನ್ನು ಹೊತ್ತುಕೊಂಡು ಬರುವ ಒಬ್ಬ ಪುದೆ ತುಂಬು ನಾಯಿ ಅಂತ ನಮ್ಮ ಆಡು ಮಾತಿನಲ್ಲಿ ಹೇಳ್ತೇವಲ್ಲ, ಹೊರೆಯನ್ನು ಹೊತ್ತುಕೊಳ್ಳುವ, ಆ ಭಾರವನ್ನು ಹೊತ್ತುಕೊಳ್ಳುವಂತಹ ಅತ್ಯದ್ಭುತವಾದಂತಹ ಸೇವಕನ ಕೆಲಸವನ್ನು ಮಾಡುವುದಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ಆದರೂ ಮಾಡಿರುವ ಸಂಕಲ್ಪ ಕೋಟಿ ಗೀತಾ ಲೇಖನ ಯಜ್ಞ. ನಮ್ಮೆಲ್ಲರಿಗೂ ಗೊತ್ತಿದೆ, ಭಗವದ್ಗೀತೆ ನಮ್ಮ ಧರ್ಮಗ್ರಂಥ, ಪವಿತ್ರ ಗ್ರಂಥ. ಸರ್ವಸ್ವವನ್ನು ಅರಿತು ಅಳವಡಿಸಿಕೊಂಡು ಆತ್ಮೋದ್ಧಾರವನ್ನು ಮಾಡಿಕೊಳ್ಳುವಲ್ಲಿ, ತದ್ವಾರ ಲೋಕ ಕಲ್ಯಾಣವನ್ನು ಸಾಧಿಸುವಲ್ಲಿ ಸ್ವಲ್ಪ ಹಿಂದುಳಿದಿದ್ದೇವೆ ಅನ್ನುವುದು ಪ್ರಾಮಾಣಿಕವಾದ ಕಹಿ ಸತ್ಯ. ಹೀಗಾಗಿ ಬರೇ ಶ್ಲೋಕಗಳಿರುವ ಪುಸ್ತಕ. ಈ ಪುಸ್ತಕವನ್ನು ನೋಡಿಕೊಂಡು ಶ್ಲೋಕಗಳನ್ನು ಬರೆಯುವಂಥದ್ದು. ಬರೆಯುವಾಗ ದಿನಕ್ಕೆ 2, 3, 5, 10 ನೀವು ಉಂಟು, ಕೃಷ್ಣ ಪರಮಾತ್ಮ ಉಂಟು, ಅವನೇನು ಪ್ರೇರಣೆ ಕೊಡ್ತಾನೋ ಹಾಗೆ ಬರೆಯುವಾಗ ಆ ಶ್ಲೋಕದ ಅರ್ಥ ಬರೀಲಿಕ್ಕಿಲ್ಲ, ಶ್ಲೋಕ ಮಾತ್ರ. ಬರೆಯುವ ಪುಸ್ತಕವನ್ನು ಕೊಡ್ತೇವೆ ಹೀಗೆ. ಪವಮಾನ ಜಗದ ಪ್ರಾಣ ಸಂಕಟ
ಇಂಥವನಿಗೆ ಮನಸೋತೆ ಬಲು ಅಂತವನಾಡಿದ ಜಗನ್ಮಾತೆ ಇಂಥವನಿಗೆ ಮನಸೋತೆ ಆವಾಗ ನಾರುವ ಮೈಯ ಮೊರೆ ತೋರಿ ಆಡುವ ಕಾಲು ಕೈಯ ಆವಾಗ ನಾರುವ ಮೈಯ ಮೊರೆ ತೋರಿ ಆಡುವ ಕಾಲು ಕೈಯ ಓರೆ ಹಿಂದೆತ್ತು ತಾ ಕೊಸರಿ ಕೊಂದ ಸುರಾನ ಓರೆ ಹಿಂದೆತ್ತು ತಾ ಕೊಸರಿ ಕೊಂದ ಸುರಾನ ಓರಾನಿಗಾಗಿ ದೊಡ್ಡ ತೀರಾನ ಸೀಳಿದ ಓರಾನಿಗಾಗಿ ದೊಡ್ಡ ತೀರಾನ ಸೀಳಿದ ಇಂಥವನಿಗಾಗಿ ಮನಸೋತೆ ಬಲು ಬಂದವನಾಡಿದ ಜಗನ್ಮಾತೆ ಇಂಥವನಿಗಾಗಿ ಮನಸೋತೆ ಬಡ ಬ್ರಾಹ್ಮಣನಾಗಿ ಅಲೆದ ತನ್ನ ಹೆತ್ತ ತಾಯಿಯ ಶಿರವ ಕರಿದ ಬಡ ಬ್ರಾಹ್ಮಣನಾಗಿ ಅಲೆದ ತನ್ನ ಹೆತ್ತ ತಾಯಿಯ ಶಿರವ ಕರಿದ ಮಡದಿ ತಮ್ಮನ ಕೂಡಿ ಅಡವಿಯ ಸೇರಿದ ಮಡದಿ ತಮ್ಮನ ಕೂಡಿ ಅಡವಿಯ ಸೇರಿದ ಕಡುಗೋಪಿ ಕೊಲ್ಲಾರ ಬಾಲೆಯ ನಡೆಸಿದ ಕಡುಗೋಪಿ ಕೊಲ್ಲಾರ ಬಾಲೆಯ ನಡೆಸಿದ ಇಂಥವನಿಗೆ ಮನಸೋತೆ ಬಲು ಬಂದವನಾಡಿದ ಜಗನ್ಮಾತೆ ಇಂಥವನಿಗೆ ಮನಸೋತೆ ಕತ್ತಾಲೆ ನಿಂತಿದ್ದ ನಾಗ ತೇಜ ಹತ್ತಿ ಮೆರೆಯುವ ನಿವಹಿಂಗ ಕತ್ತಾಲೆ ನಿಂತಿದ್ದ ನಾಗ ತೇಜ ಹತ್ತಿ ಮೆರೆಯುವ ನಿವಹಿಂಗ ಸಂತಾತ ಬಕುತಾರ ಸಲಹುವ ಹೆಳವನ ಕಟ್ಟೆ ಸಂತಾತ ಬಕುತಾರ ಸಲಹುವ ಹೆಳವನ ಕಟ್ಟೆ ರಂಗಯ್ಯನಿಗೆ ಏನೆಂದು ಮನಸೋ ಕಟ್ಟೆ ರಂಗಯ್ಯನಿಗೆ ಏನೆಂದು ಮನಸೋ ಇಂಥವನಿಗೆ ಮನಸೋತೆ ಬಲು ಬಂದವನಾಡಿದ ಜಗನ್ಮಾತೆ ಇಂಥವನಿಗೆ ಮನಸೋತೆ ಇಂಥವನಿಗೆ ಮನಸೋತೆ ಇಂಥವನಿಗೆ ಮನಸೋತೆ ಕೃಷ್ಣ ರಾಧೆ ತೋಯ ಜಾದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ ಓಡಿ ಬಾರೋ ರಂಗ ಸಾಗಿ ಬಾರೋ ಅಂದವಾದ ತೋಯ ಜಾದ ಚಂದವಾದ ಪಾದದಿಂದ ಓಡಿ ಬಾರೋ ರಂಗ ಸಾಗಿ ಬಾರೋ
ದಾನ ಧರ್ಮದನು ಕೂಲವಿಲ್ಲದವಗೆ ಹರಿಯ ನಾಮ ಮಾನುಷ ಜನುಮ ಸಫಲ ಮಾಡುವುದೇ ಹರಿಯ ನಾಮ ಗಂಗದಿ ಗಂಗದಿ ಸಕಲ ತೀರ್ಥಗಳ ಫಲವಿದು ಹರಿಯ ನಾಮ ಸಿಗದ ಜನರಿಗೆ ಮಂಗಳಕರವಿದು ಹರಿಯ ನಾಮ ಜಾಣ ಬೆಳಕೆ ಎಚ್ಚರಿಕೆಯ ಕೊಡುವುದು ಹರಿಯ ನಾಮ ಜಾಡಿಲಿ ಹೊನ್ನು ತುಂಬಿದಂತೆ ಕಾಣಿರೋ ಹರಿಯ ನಾಮ ಕಾಲನ ದೂತರಿಗಳಿಗೆ ಸನಿಪುದು ಹರಿಯ ನಾಮ ಲೋಲಶಿ ಪುರಂದರ ವಿಠ್ಠಲರಾಯನ ದಿವ್ಯ ನಾಮ ಗಂಗದಿ ಗಂಗದಿ ಸಕಲ ತೀರ್ಥಗಳ ಫಲವಿದು ಹರಿಯ ನಾಮ ಸಿಗದ ಜನರಿಗೆ ಮಂಗಳಕರವಿದು ಹರಿಯ ನಾಮ ಹರಿಯ ನಾಮ ಹರಿಯ ನಾಮ ಹರಿಯ ನಾಮ ಹರಿಯ ನಾರಾಯಣ ಎನ್ನಿರೋ ಶ್ರೀ ನರ ಹರಿ ಪಾರಾಯಣ ಮಾಡಿರೋ ನಾರಾಯಣ ಎಂದು ಅಜಮಿಳನು ಕೈವಲ್ಯ ನಾರಾಯಣ ಎಂದು ಅಜಮಿಳನು ಕೈವಲ್ಯ ಸೇರಿದನೆಂಬ ಸುದ್ದಿಯ ಕೇಳಿ ಹರಿರೋ ನಾರಾಯಣ ಎನ್ನಿರೋ ಶ್ರೀ ನರ ಹರಿ ಪಾರಾಯಣ ಮಾಡಿರೋ ಶ್ರೀ ನರ ಹರಿ ಪಾರಾಯಣ ಮಾಡಿರೋ ಕಾಶಿಗೆ ಹೋಗಲಿಕ್ಕೆ ಕವಡಿ ಮುತ್ತು ಬೇಸತ್ತು ತಿರುಗಲಿಕ್ಕೆ ಕಾಶಿಗೆ ಹೋಗಲಿಕ್ಕೆ ಕವಡಿ ಮುತ್ತು ಬೇಸತ್ತು ತಿರುಗಲಿಕ್ಕೆ ವಾಸುದೇವನ ನಾಮ ಬಾಯ್ ತುಂಬ ನೆನೆದರೆ ವಾಸುದೇವನ ನಾಮ ಬಾಯ್ ತುಂಬ ನೆನೆದರೆ ಕ್ಲೇಶಗಳೆಂಬುದು ಲೇಷ ಮಗವಲ್ಲ ನಾರಾಯಣ
ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्मा तस्मै श्री गुरवे नमः। राम 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 नाम तारकं रामकृष्ण वासुदेव भक्तिमुक्तिदायकं रामकृष्ण वासुदेव भक्तिमुक्तिदायकं राम 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 नाम तारकं राम 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 नाम तारकं रामकृष्ण वासुदेव भक्तिमुक्तिदायकं रामकृष्ण वासुदेव भक्तिमुक्तिदायकं जानकी मनोहरं सर्वलोकनायकं जानकी मनोहरं सर्वलोकनायकं जानकी मनोहरं सर्वलोकनायकं जानकी मनोहरं सर्वलोकनायकं शङ्करादिसेव्यमान पुण्यनाम कीर्तनं शङ्करादिसेव्यमान पुण्यनाम कीर्तनं शङ्करादिसेव्यमान पुण्यनाम कीर्तनं शङ्करादिसेव्यमान पुण्यनाम कीर्तनं राम 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 नाम तारकं राम 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 नाम तारकं रामकृष्ण वासुदेव भक्तिमुक्तिदायकं रामकृष्ण वासुदेव भक्तिमुक्तिदायकं वीरशूरवन्दितं रावणाविनाशकं वीरशूरवन्दितं रावणाविनाशकं वीरशूरवन्दितं रावणाविनाशकं वीरशूरवन्दितं रावणाविनाशकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकं राम 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 नाम तारकं राम 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 नाम तारकं रामकृष्ण वासुदेव भक्तिमुक्तिदायकं रामकृष्ण वासुदेव भक्तिमुक्तिदायकं जानकी मनोहरं सर्वलोकनायकं जानकी मनोहरं सर्वलोकनायकं जानकी मनोहरं सर्वलोकनायकं जानकी मनोहरं सर्वलोकनायकं शङ्करादिसेव्यमान पुण्यनाम कीर्तनं शङ्करादिसेव्यमान पुण्यनाम कीर्तनं शङ्करादिसेव्यमान पुण्यनाम कीर्तनं शङ्करादिसेव्यमान पुण्यनाम कीर्तनं राम 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 नाम तारकं राम 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 नाम तारकं रामकृष्ण वासुदेव भक्तिमुक्तिदायकं रामकृष्ण वासुदेव भक्तिमुक्तिदायकं वीरशूरवन्दितं रावणाविनाशकं वीरशूरवन्दितं रावणाविनाशकं वीरशूरवन्दितं रावणाविनाशकं वीरशूरवन्दितं रावणाविनाशकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकं राम 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 नाम तारकं राम 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 नाम तारकं रामकृष्ण वासुदेव भक्तिमुक्तिदायकं रामकृष्ण वासुदेव भक्तिमुक्तिदायकं राम 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 नाम तारकं राम 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 नाम तारकं रामकृष्ण वासुदेव भक्तिमुक्तिदायकं रामकृष्ण वासुदेव भक्तिमुक्तिदायकम् अंगा
ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ತಾಯ ಕರೆದು ಕೈ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ತಾಯ ಕರೆದು ಕೈ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ಸಿನಿಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ಬೀಸಾಡಿದ ಸಿನಿಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ಬೀಸಾಡಿದ
ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ತಿರುಪತಿ ವಾಸ ವೆಂಕಟರಮಣ ರಾಧೆ ಗೋವಿಂದ ಛೇ ತಿರುಪತಿ ವಾಸ ವೆಂಕಟರಮಣ ರಾಧೆ ಗೋವಿಂದ ವೆಂಕಟರಮಣ ರಾಧೆ ಗೋವಿಂದ ತಿರುಪತಿ ವಾಸ ವೆಂಕಟರಮಣ ರಾಧೆ ಗೋವಿಂದ ರಾಧೆ ಗೋವಿಂದ ರಾಧೆ ಗೋವಿಂದ
ಎನ್ನ ಬಿಟ್ಟು ನೀನು ಅಗಲದಿರು ಶ್ರೀನಿವಾಸ, ನಿನ್ನ ನಂಬಿದ ದಾಸನಲ್ಲವೇನೋ. ಎನ್ನ ಬಿಟ್ಟು ನೀನು ಅಗಲದಿರು ಶ್ರೀನಿವಾಸ, ನಿನ್ನ ನಂಬಿದ ದಾಸನಲ್ಲವೇನೋ. ನಿನ್ನ ನಂಬಿದ ದಾಸನಲ್ಲವೇನೋ. ಎನ್ನ ಬಿಟ್ಟು ನೀನು ಅಗಲದಿರು ಶ್ರೀನಿವಾಸ, ನಿನ್ನ ನಂಬಿದ ದಾಸನಲ್ಲವೇನೋ. ನಿನ್ನ
ಶ್ರೀ ಶ್ರೀ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಮುಂಭಾಗದಲ್ಲಿ ನೆರೆದಿರತಕ್ಕಂಥ ನನ್ನ ಅಭಿಮಾನಿಗಳೇ ಮತ್ತು ನನ್ನ ಬಂಧುಗಳೇ ಮತ್ತು ಸವಣೂರಿನ ನಾಗರಿಕರೇ, ಪತ್ರಕರ್ತ ಸ್ನೇಹಿತರೆ, ಒಂದು ಆತ್ಮೀಯವಾದ ಒಂದು ಬೆಳಗ್ಗೆ 8:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗಿನ ಒಂದು ಆತ್ಮೀಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಏನು ಅಂತ ತಮಗೆ ತಿಳಿಸುವುದು ಕೂಡ ನನ್ನ ಕರ್ತವ್ಯ. ನಾನು ಈ ಊರಿಗೆ ಬಂದು 43 ವರ್ಷಗಳಾಯಿತು. 82ನೇ ಇಸ್ವಿಯಲ್ಲಿ ನಾನು ಇಲ್ಲಿ ಈಗ ಗ್ರಾಮಕ್ಕೆ ಬಂದು, ಆ ನಂತರ 94ರಲ್ಲಿ ನಾನು ಇದನ್ನು ಮನೆಯನ್ನು ಕಟ್ಟಿ ನಾನಿಲ್ಲಿ ಗೃಹ ಪ್ರವೇಶ ಮಾಡಿ ಇವತ್ತು ಇದು 30ನೇ ವರ್ಷಕ್ಕೆ ಕಾಲು ಇಡುವತಕ್ಕಂಥ 30ನೇ ಪ್ರತಿ 29 ವರ್ಷ ಕೂಡ ಸತ್ಯನಾರಾಯಣ ಪೂಜೆ ಮತ್ತು ಗಣಹೋಮವನ್ನು ಮಾಡಿ ಮಧ್ಯಾಹ್ನವನ್ನು 150 ಜನಕ್ಕೆ ಅನ್ನ ಸಂತರ್ಪಣೆ ಮಾಡುವಂಥ ಪ್ರತಿನಿತ್ಯದ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ. ಆದರೆ 29 ಹಾಗೆ ಇವತ್ತು 30ನೇ ಅಂತ ಆಗುವಾಗ ಒಂದು ಸ್ವಲ್ಪ ಏನಾದರೂ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಆಸೆ ನನ್ನ ಮನಸ್ಸಿಗೆ ಮೂಡಿತು. ಉದ್ದೇಶ ಏನು ಅಂತ ಹೇಳಿದರೆ, ನಾನೊಂದು 3 ವರ್ಷಗಳ ಹಿಂದೆ ಕಾಟಗೋಕೆಯವರ ಕಾಸರಗೋಡಿನ ಕಾಟಗೋಕೆಯವರು ಒಂದು ಅಂತಾರಾಜ್ಯ ಮಟ್ಟದ ಒಂದು ದೊಡ್ಡ ಭಜನಾ ಸ್ಪರ್ಧೆ ಏರಿಸಿದ್ರು. ನಾನು ಅಲ್ಲಿಗೆ ನನ್ನನ್ನು ಕರೆದಿದ್ರು, ನೀವು ಬರಬೇಕು ನೋಡಬೇಕು ಅಂತ. ಅಲ್ಲಿ ಹೋಗಿ ನನಗೆ ಅದನ್ನು ನೋಡಿದಾಗ ಮಾನಸಿಕವಾಗಿ ನಾನು ಬಹಳ ಸಂತೋಷವನ್ನು ಪಟ್ಟುಕೊಂಡವ. ಆ ನಂತರ ಸುಳ್ಯ, ಪುತ್ತೂರು, ನಮ್ಮ ಬಂಟ್ವಾಳ, ಈ ಕಡಬ 3 ತಾಲೂಕಿನಲ್ಲಿ ನನ್ನ ಕಾರ್ಯಕ್ಷೇತ್ರ. ಈ 3 ಕಾರ್ಯಕ್ಷೇತ್ರದಲ್ಲಿ ನನ್ನ ಸಹೋದರಿಯರೆಲ್ಲ ಎಲ್ಲಿ ಹೋದರೂ ನನಗೆ ಸಿಕ್ಕೋದು. ಅಣ್ಣ ಈರುಂಜಿ ಇಲ್ಲೊಂಜಿ ಭಜನೆ ಹೊಲ್ದು ಜರತ ಎಂಗ್ಲಿ ಈ ಸತ್ತು ಒತ್ತಾಯ ಮಲ್ತ ಇರ್ದಾಯ್ತಾ ಅಂಚ ಇಂಚ ಅಂತ ಹೇಳ್ತಾಯಿದ್ರು. ಮೊನ್ನೆ ತಡ ಹರ್ಷ ಕರುಣಾಕರ್ ಇವರೆಲ್ಲ ಬಂದು ಒಂದು ಮನೆ ಭಜನೆ ಮಾಡ್ತೇವೆ, ನೀವು ಮಾಡುವ. ಆಗ ನಾನು ಹೇಳಿದ ಆಗೋದಿಲ್ಲ. ನಾನು ಮಾಡೋದು ಅಂತಾದರೆ ಒಂದು ಕ್ರಮಬದ್ಧವಾಗಿ ಒಂದು 2 ಗಂಟೆ ನಮ್ಮ ಊರಿನ ಜನಗಳನ್ನೆಲ್ಲ ಸೇರಿಸಿ ಅವರು ಆ ಭಜನೆಯ ಆನಂದವನ್ನು ಅನುಭವಿಸಬೇಕು. ಹಾಗೆ ಮಾಡೋದಾದರೆ ಮಾತ್ರ ನಾನು ಭಜನೆ ಮಾಡೋದು. ಇಲ್ಲೇ ನಿಮ್ಮ ಅರ್ಧ ಗಂಟೆ ಭಜನೆ ನಾನು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿ ಇವತ್ತು ನನ್ನ 30ನೇ ವರ್ಷ ಕಾರ್ಯಕ್ರಮಕ್ಕೆ ಅದನ್ನು ಜೋಡಣೆ ಮಾಡಿಕೊಂಡೆ. ಅದೇ ರೀತಿ 30 ವರ್ಷ ಆದ ಲೆಕ್ಕದಲ್ಲಿ ಸ್ವಾಮೀಜಿಯವರು ನನ್ನ ಆತ್ಮೀಯ ಗುರುಗಳಲ್ಲಿ ಒಬ್ಬರು. ಅವರನ್ನು ಕೂಡ ಇವತ್ತು ತಂದು ಅವರು ನನಗೊಂದು ಆಶೀರ್ವಚನ ಈ ಮನೆಗೆ ಮತ್ತು ನನಗೆ ಮಾಡಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಈ 30ನೇ ಸಂಭ್ರಮ ಪ್ಲಸ್ ಸ್ವಾಮೀಜಿಯವರ ಆಶೀರ್ವಚನ ಮತ್ತು ಒಂದು 2 ಗಂಟೆ ಭಜನಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ನನ್ನ ಒಂದು ಕಾರ್ಯಕ್ರಮ ಏನು ಅಂತೇಳಿ, ನಾನು ಯಾವುದೇ ಕಾರ್ಯಕ್ರಮ ಮಾಡಿದರೆ ಕೇವಲ ಪೂಜೆ, ಊಟ ಅಥವಾ ಇನ್ನಿತರ ನಿಮ್ಮನ್ನು ಕರೆಸೋದಲ್ಲ. ಯಾವುದಾದ್ರೂ ಒಂದು ಸಮಾಜ ಸೇವಾ ಕಾರ್ಯಕ್ರಮವನ್ನು ಕೂಡ ಇದರೊಟ್ಟಿಗೆ ನಾನು ಹಮ್ಮಿಕೊಂಡು ಬಂದಿರುವುದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಮೊನ್ನೆ ನಾನು ಒಂದು ಕಾರ್ಯಕ್ರಮದಲ್ಲಿ, ರೋಟರಿಯ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರಿನಲ್ಲಿ ಭಾಗವಹಿಸುವ ಪುತ್ತೂರು ಈಶ್ನವರು ನನಗೆ ಭಾಳ ಸಂತೋಷ ಆಯಿತು. ಅವರ ಒಂದು ಪ್ರಾಜೆಕ್ಟನ್ನು ನೋಡಿ. ಅವರು ಸುಮಾರು 40 ಲಕ್ಷ ರೂಪಾಯಲ್ಲಿ ಅಂಗವಿಕಲರು ಮತ್ತು ಬುದ್ಧಿಮಾಂದ್ಯರ ಒಂದು ಶಾಲೆಯನ್ನು ಮುಂಚೆ ಇತ್ತಂತೆ. ಅದು ಆ ನಂತರ ಅದು ಬಂದಾಗಿ ಈಗ ಅದನ್ನು ಹೊಸದಾಗಿ ಕಟ್ಟಡ ಕಟ್ಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ನನ್ನನ್ನು ಕರೆದಿದ್ದರು. ನನಗೆ ಭಾಳ ಸಂತೋಷ ಆಯಿತು. ಅಂಥ ಒಂದು ಕಾರ್ಯಕ್ರಮ ನಾವೆಲ್ಲ ಹೇಳುವಾಗ ಹೇಳ್ತೇವೆ, ವಿದ್ಯಾದಾನವೇ ಮೇಲು ಅಥವಾ ಅನ್ನದಾನವೇ ಮೇಲು ಅಂತೇಳಿ. ನನಗೆ ಖಂಡಿತ ಅವತ್ತು ಇಂಥ ಅಂಗವಿಕಲರನ್ನು, ಇಂಥ ಬುದ್ಧಿಮಾಂದ್ಯರನ್ನು ನಾವು ಕರೆದು ಅವರಿಗೆ ಒಂದು ಸಹಕಾರ ಕೊಟ್ಟರೆ ಅದು ಕೂಡ ನನಗೊಂದು ದಾನವು ಅಂತ ಹೇಳುವ ರೀತಿಯಲ್ಲಿ ಅವರಿಗೆ ನಾನು ಇವತ್ತೊಂದು 25,000 ರೂಪಾಯಿಯನ್ನು ಅವರ ರೋಟರಿ ಟ್ರಸ್ಟಿನವರಿಗೆ ಇವತ್ತು ನಾನು ಅದರಲ್ಲಿ ನೀಡಲಿಕ್ಕಿದ್ದೇನೆ ಅಂತ ಹೇಳುವುದರ ಒಂದಿಗೆ ಇವತ್ತು ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ನಾವು ಬಂದಿರತಕ್ಕಂಥ ಎಲ್ಲರನ್ನು ಸ್ವಾಗತಿಸುವುದು ನನ್ನ ಆತ್ಮೀಯ ಕರ್ತವ್ಯ ಅಂತ ಹೇಳಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷ ರೂಪಾ ಜಯರಯ್ಯ ಅವರು ಬಂದಿದ್ದಾರಾ? ಅವು ವೇದಿಕೆಗೆ ಬರಬೇಕು ಅಂತೇಳಿ ಒಂದು ಚೇರ್ ಬಟಲ್ಪ ಆ ಥರ. ಮಹಿಳೆಯರ ಭಜನೆ ಇರುವುದರಿಂದ ಒಂದು ಮಹಿಳೆ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಒಳ್ಳೆಯದು ಅಂತೇಳಿ. ಪಣಿ ಇಂಚೆ ಸೇರ್ತಲ್ಲ, ಅದನ್ನು ತೆಗಿಯ ಕೆಳಗೆ. ಇವತ್ತು ನಮ್ಮ ಈ ಸಮಾರಂಭಕ್ಕೆ ನಾನು ಕೇಳಿಕೊಂಡಾಗ ಭಾಳ ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡು ನಮ್ಮನ್ನೆಲ್ಲ ಬಂದು ಇವತ್ತು ಹರಸಲಿಕ್ಕಿರತಕ್ಕಂಥ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರ ಪಾದಾರಗಳಿಗೆ ನಮಿಸ್ತಾ ಅವರನ್ನು ಈ ವ್ಯವಸ್ಥೆಗೆ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಂದು ಅದೇ ರೀತಿ ರಾಮಕೃಷ್ಣ ಕಾಟುಗುಕ್ಕೆ ಅವರನ್ನು ನಾನು ಹೇಳಿದೆ, ಹೀಗೆ ನಾನೊಮ್ಮೆ ಕಾಸರಗೋಡಿಗೆ ಹೋಗಿ ಅವರ ಇದರಲ್ಲಿ ಭಾಗವಹಿಸಿದಾಗ ನನಗೆ ಮನಸ್ಸಿಗೆ ಒಂದು ಸಿಕ್ಕಿದ ನೆಮ್ಮದಿ. ಆ ನಂತರ ಮೊನ್ನೆ ಹರ್ಷ ಕರುಣಾಕರ್ ಮತ್ತು ನಮ್ಮ ತಂಗಿಯಂದಿರೆಲ್ಲ ಮೊನ್ನೆ ಸುಳ್ಯದಲ್ಲಿ ಒಂದು ಭಾರಿ ದೊಡ್ಡ ವಿಜೃಂಭಣೆಯ ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮ ನನ್ನನ್ನು ಅಲ್ಲಿಗೆ ಕರೆದು ಅಲ್ಲಿ ನನಗೆ ಮತ್ತು ಕೂಡ ಒಂದು ಇದರ ಭಾರಿ ಸಂತೋಷ ಆಗಿ, ಆದ್ದರಿಂದ ಅವತ್ತು ರಾಮಕೃಷ್ಣ ಕಾಟುಗುಕ್ಕೆ ಅವರನ್ನೇ ಈ ಸಮಾರಂಭಕ್ಕೆ ಕರಿಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ರಾಮಕೃಷ್ಣ ಕಾಟುಗುಕ್ಕೆ ಅವರನ್ನು ನಾನು ಆಮಂತ್ರಿಸಿದಾಗ ಭಾಳ ಸಂತೋಷ
ಹೃದಯಪೂರ್ವಕವಾಗಿ ಅವರು ಒಪ್ಪಿಕೊಂಡು ಇವತ್ತು ಒಪ್ಪತ್ತು ಮುಂಚಿತವಾಗಿ ಸುಮಾರು 10:30 ಗಂಟೆಗೆ ಬಂದು ನಮ್ಮೊಟ್ಟಿಗೆ ಭಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ 2 ಜನ ಹಿರಿಯರು. ನನಗೆ ಭಾಳ ಸಂತೋಷ ಏನು ಅಂದರೆ, ನಾನು ಯಾವಾಗಲೂ ಆದರೂ ಹಿರಿಯರಿಗೆ ಕೊಡತಕ್ಕಂಥ ಗೌರವದಲ್ಲಿ ನಾನು ಹಿಂದೆ ಬೀಳಲಿಕ್ಕಿಲ್ಲ. ನನಗೊಂದು ಚಿಕ್ಕಪ್ಪ ನಾಯಕರನ್ನು ಕಂಡರೆ ನನಗೆ ನನ್ನ ತಂದೆಯವರನ್ನು ಕಂಡಷ್ಟು ಪ್ರೀತಿ. ಅವರ ಪ್ರಾಯದ ಹೇಗಿದ್ದಾರೆ ಅವರು. ಹಾಗೆ ನಾನು ಎಲ್ಲಿ ಬಂದರೂ ಚಿಕ್ಕಪ್ಪ ನಾಯಕರನ್ನು ಒಂದು ಕರ್ಕೊಂಡು ಆ ವೇದಿಕೆಯಲ್ಲಿ ಕೂತುಗೊಳಿಸುವಂಥ ಕ್ರಮ. ಆದ್ದರಿಂದ ಚಿಕ್ಕಪ್ಪ ನಾಯಕರು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯತೆಯಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಸವಣೂರಿನ, ನನ್ನನ್ನೇ ಎಲ್ಲರೂ ಶಿಲ್ಪಿ ಅಂತ ಕರೀತಾರೆ. ಆದರೆ ಇಲ್ಲಿ ಎಲ್ಲ ಬೆಳವಣಿಗೆಯಲ್ಲಿ ನಾನೇ ಎಷ್ಟು ಲೀಡರ್ಶಿಪ್ ತಗೊಂಡ್ರು ನನಗೆ ಬೆನ್ನೆಲುಬಾಗಿ ನಿಂತವರು ಸವಣೂರು ಸುಂದರರೈಗಳು. ಆ ಸವಣೂರು ಸುಂದರರೈಗಳನ್ನು ಕೂಡ ನಾನು ಯಾವುದೇ ಸಂದರ್ಭದಲ್ಲಿ ಈ ವೇದಿಕೆಗೆ ಆಹ್ವಾನಿಸುವುದು ನಮ್ಮ ಕರ್ತವ್ಯ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಇನ್ನೊಬ್ಬರು ನಿಮಗೆಲ್ಲ ಗೊತ್ತಿದೆ, ಪಾಂಗಣ್ಣಯ್ಯರು ಈ ಕ್ಷೇತ್ರದಲ್ಲಿ ಒಳ್ಳೆಯ ವಿದ್ವಾಂಸರಾಗಿ, ಅರ್ಚಕರ ನೆಲೆಯಲ್ಲಿ ಒಳ್ಳೆಯ ವಿದ್ವಾಂಸರಾಗಿ ನಮಗೆಲ್ಲ ಆಶೀರ್ವಚನ ಮಾಡ್ತಕ್ಕಂಥವ್ರು. ನನ್ನ ಸುಮಾರು 10-20 ವರ್ಷಗಳಿಂದ ನನ್ನ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಬರ್ತಕ್ಕವ್ರು. ಅವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಿದ್ದೇನೆ ಸ್ವಾಮೀಜಿ. ಇನ್ನೊಂದು ನಿಮಗೆಲ್ಲ ಭಾರಿ ಆಶ್ಚರ್ಯ ಆಗ್ಬೋದು. ಈಗ ಲಯನ ಅಧ್ಯಕ್ಷ ರೂಪಾಶರೈ ಅವರನ್ನು ಯಾಕೆ ಕರೆದರು ಅಂತ. ಇಷ್ಟು ಮಹಿಳೆಯರಿರುವಾಗ ಇವರು ಹುಡುಕಿ ಇಷ್ಟೊತ್ತು ಮಾತಾಡೋದು ಈಗ ಕರೆದ ಅಂತ. ನಾನು ಪ್ರತಿ ವರ್ಷ ಇಲ್ಲಿ ಒಂದು ಲಯನ್ಸ್ ಮತ್ತು ರೋಟರಿಯ ಒಂದು ಸಮಾವೇಶವನ್ನು ಮಾಡ್ತೇನೆ. 17ನೇ ವರ್ಷ, ಮೊನ್ನೆ ನಾನು ಮಾಡಿದ ವರ್ಷ 17ನೇ ವರ್ಷ. ಪ್ರತಿ ವರ್ಷ 500ರಿಂದ 650 ಜನ ಸೇರಿಸಿ ಅವರ ಇದನ್ನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮನೆಲ್ಲ ಮಾಡುವಂಥ. ಆದರೆ ನಾನು ಎಷ್ಟೇ ಸಮಾರಂಭ ಮಾಡಿದರೂ ನನ್ನ 2 ಪ್ರಿನ್ಸಿಪಾಲ್ಗಳು, ನನ್ನ ಅಳಿಯ ಮತ್ತು ನನ್ನ ಒಟ್ಟಿಗಿದ್ದ ಜನಗಳೆಲ್ಲ ಏನೂ ಚಾಚು ತಪ್ಪದೆ ಒಂದು ತಪ್ಪಾಗದ ರೀತಿಯಲ್ಲಿ ನಾನು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಆದರೆ ಅಚಾತುರ್ಯವಾಗಿ ಮೊನ್ನೆ 17ನೇ ತಾರೀಕಿಗೆ ನನ್ನಿಂದ ಒಂದು ತಪ್ಪಾಗೋಯಿತು. ನಾನು ನೋಡ್ತೇನೆ 7 ಸಂಸ್ಥೆಗಳ ಅಧ್ಯಕ್ಷರಿಗೆ ಅಂತೇಳಿ ಚೇರ್ ಹಾಕಿದ್ದೆ. 7 ಅಧ್ಯಕ್ಷರು ಫುಲ್ ಆಗಿದ್ದಾರೆ, ಚೇರ್ ಫುಲ್ ಆಗಿದೆ. ಚೇರ್ ಫುಲ್ ಆಯಿತು ಅಂತ ನಾನು ಖುಷಿಯಾಗಿ ಎಲ್ಲ ಮುಗಿದು ಕಡೆಯವರೆಗೂ ನನಗೆ ಇದು ತಲೆಗೆ ಹೋಗಲಿಲ್ಲ. ಯಾವುದು ಲಯನ್ಸ್ ಅಧ್ಯಕ್ಷರನ್ನು ಕರೆದು ಅವರು ಹಿಂಬದಿಯ ಸೀಟ್ನಲ್ಲಿದ್ದರು ಅಂತ ನನಗೆ ಗೊತ್ತೂ ಆಗಲಿಲ್ಲ. ನನಗೆ ಲಯನ್ಸಿನವರಾಗಲಿ ನನ್ನ ರೋಟರಿ ಕ್ಲಬ್ಬಿನವರು ನನಗೆ ಅದನ್ನು ನನ್ನ ಗಮನಕ್ಕೆ ತರಲೂ ಇಲ್ಲ. ಆದರೆ ಅವರಿಗೆ ಬೇಜಾರಾಗಿದೆ ಅಂತಲ್ಲ, ನಾನು ಕರೆದ ನನ್ನ ಮನೆಯ ಸಭೆಯಲ್ಲಿ ಒಬ್ಬರಿಗೆ ನೋವಾಗದ ರೀತಿ ಆಯ್ತಲ್ಲ ಅಂತ ಪಶ್ಚಾತ್ತಾಪ ಇತ್ತು ನನಗೆ. ಅದಕ್ಕೆ ಇವತ್ತು ಅವರನ್ನು ಕರೆದು ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತ ಮಾಡೋದರೊಂದಿಗೆ, ಇದು ಯಾವುದೇ ಉದ್ದೇಶಪೂರ್ವಕದ ಅಲ್ಲ, ತಪ್ಪಾಗಿ ತಿಳ್ಕೊಳ್ಬಾರ್ದು ಅಂತ ಹೇಳಿ ಇಲ್ಲಿ ವೇದಿಕೆಯಲ್ಲಿದ್ದ ನನ್ನ ಅಳಿಯ ಇದ್ದಾನೆ, ಅವರಿಗೆ ಸ್ವಾಗತ ಮಾಡಿ ಬಂದಿರತಕ್ಕಂಥ ನೀವೆಲ್ಲ ನಮ್ಮ ರೋಟರಿ ಲಯನ್ಸು ಮತ್ತು ನನ್ನ ಸವಣೂರಿನ ನಾಗರಿಕರು ಮತ್ತು ನನ್ನ ಎಲ್ಲ ಆತ್ಮೀಯ ಮಿತ್ರಗಳನ್ನು ಒಂದೇ ಮಾತಿನಲ್ಲಿ ಸ್ವಾಗತ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಸ್ವಾಮೀಜಿಯವರಿಂದ ಈ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದೀಗ ಸುಗಂಧಭರಿತ ಹಾರವನ್ನು ನೀಡಿ ಮೈಸೂರು ಪೇಟವನ್ನು ತೊಡಿಸಿ ಸನ್ಮಾನ ಪತ್ರ ಹರಿಭಜನೆಯನ್ನು ಮಾಡುವಂಥ ಶ್ರೀ ರಾಮಕೃಷ್ಣ ಕಾಟಕುಕ್ಕೆ ಅವರಿಗೆ ಹರಿಯ ಮೂರ್ತಿಯನ್ನೇ ಕಾಣಿಕೆಯಾಗಿ ಸ್ಮರಣಿಕೆಯಾಗಿ ನೀಡುವಂಥ ಈ ಹೊತ್ತು, ಫಲ ಪುಷ್ಪಗಳನ್ನು ನೀಡಿ ಗೌರವಿಸುವಂಥ ಈ ಹೊತ್ತು, ನಾವೆಲ್ಲ ಈ ಸಂತೋಷದಲ್ಲಿ ಸನ್ಮಾನದಲ್ಲಿ ಭಾಗಿಯಾಗಿರುವುದಕ್ಕೆ ಸಾಕ್ಷಿಯಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಿ ರಾಮಕೃಷ್ಣ ಕಾಟಕುಕ್ಕೆ ಅವರನ್ನು ಬಹಳ ಪ್ರೀತಿಯಿಂದ ನಾವು ಗೌರವಿಸೋಣ. ಒಂದು ಭರವಸೆಯೊಂದಿಗೆ ಅತ್ಯಂತ ಗೌರವದಿಂದ ಈ ಸನ್ಮಾನವನ್ನು ತಮಗೆ ನೀಡಿದ್ದೇವೆ. ಅತ್ಯಂತ ಅರ್ಥಪೂರ್ಣವಾಗಿ ಭಗವತ್ ಚಿಂತನೆಯೊಂದಿಗೆ ಭಗವದ್ ಆರಾಧನೆ, ಧಾರ್ಮಿಕ ವಿಧಿವಿಧಾನಗಳು ಮನೆಯ ಒಳಾಂಗಣದಲ್ಲಿ ನಡೀತಾ ಇರುವಾಗ ಹೊರಾಂಗಣದಲ್ಲಿ ವಿಶೇಷವಾಗಿ ಅನೇಕ ಭಜನಾ ಮಂಡಳಿಗಳನ್ನು ಆಹ್ವಾನಿಸಿಕೊಂಡು ಶ್ರೀಯುತರು
ಪ್ರತಿ ಭಜನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲೆಲ್ಲ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಶ್ರೀನಿವಾಸ ಕಲ್ಯಾಣೋತ್ಸವದ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳು ನಮ್ಮ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಭಾಗದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಶ್ರೀಯುತರು ಅಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ಅವರಿಗೆ ಭಜನೆ ತುಂಬ ಸಾಮೀಪ್ಯವನ್ನು ಕಂಡುಕೊಂಡಿತು. ಆ ನಿಟ್ಟಿನಲ್ಲಿ ಅನೇಕ ಭಜನಾರ್ಥಿಗಳು ಅವರಿಗೆ ಪರಿಚಯವೂ ಇದ್ದಾರೆ. ನಮ್ಮ ಈ ಸುಳ್ಯ ಪ್ರದೇಶದಲ್ಲಿ ಅಂತೂ ಪುತ್ತೂರು ಭಾಗದಲ್ಲಿ ಸುಮಾರು 80ಕ್ಕೂ ಮೇಲ್ಪಟ್ಟು ಭಜನಾ ಮಂಡಳಿಗಳು ಇಲ್ಲಿ ಸಕ್ರಿಯವಾಗಿ ಭಜನೆಯನ್ನು ಕಲಿತು ಅದರಲ್ಲಿ ಹರಿದಾಸ ಸಾಹಿತ್ಯ ಇಂತಹ ಉತ್ತಮವಾದ ಸಾಹಿತ್ಯವನ್ನು ಅಭ್ಯಯಿಸಿಕೊಂಡು ಆ ಮೂಲಕವಾಗಿ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಮನೆಗಳಲ್ಲಿ ಜೊತೆಗೆ ಮಠ ಮಂದಿರಗಳಲ್ಲಿ ಕೂಡ ನಿರಂತರವಾಗಿ ತನ್ನದೇ ಆದಂತಹ ಸೇವೆಯನ್ನು ಸಮರ್ಪಿತ ರೂಪದಲ್ಲಿ ನಡೆಸಿಕೊಂಡು ಬರುತ್ತಾ ಇದೆ. ಅಂತಹ ಭಜನಾ ಮಂಡಳಿಗಳು ವಾರ್ಷಿಕೋತ್ಸವವನ್ನು ಅಥವಾ ಇನ್ನಿತರ ವೈವಿಧ್ಯ ಕಾರ್ಯಕ್ರಮಗಳನ್ನು ನಡೆಸುವಾಗ ಅಲ್ಲಿಗೆ ಒಂದು ಆಮಂತ್ರಣವನ್ನು ಶ್ರೀಯುತ ಸೀತಾರಾಮರೈ ಅವರಿಗೆ ನೀಡುತ್ತಾರೆ. ಹಾಗೆ ಅವರು ಅತ್ಯಂತ ಉತ್ಸಾಹಭರಿತರಾಗಿ ಅಲ್ಲಿ ಬಂದು ಆ ಭಜನೆಯನ್ನು ಆಸ್ವಾದಿಸುವುದು, ಜೊತೆಗೆ ಅವರ ಜೊತೆಗೆ ಇದ್ದುಕೊಂಡು ಆ ಕಾರ್ಯಕ್ರಮದಲ್ಲಿ ಪೂರ್ತಿ ಇದ್ದುಕೊಂಡು ಅದರ ಮೆರಗನ್ನು ಹೆಚ್ಚಿಸುವಂತಹ ರೀತಿಯಲ್ಲಿ ಅವರು ಕಾರ್ಯೋನ್ಮುಖರಾಗಿದ್ದರು. ಅದನ್ನು ನಮಗೆ ತುಂಬ ಅನುಭವ ಇದೆ ಅದರ ಕುರಿತಾಗಿ. ಜೊತೆಗೆ ಆ ಮಂಡಳಿಗಳನ್ನು ಎಲ್ಲ ಆಹ್ವಾನಿಸಿಕೊಂಡು ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ನಮ್ಮ ಸವಣೂರಿನಲ್ಲಿ ಮಾಡಬೇಕು ಅಂತ ಅವರ ಚಿಂತನೆ ಇತ್ತು. ಅದು ವಿದ್ಯಾಕೇಂದ್ರ ಆಗಿರ್ಬೋದು ಅಥವಾ ಎಲ್ಲಾದರೂ ಒಂದು ಮಾಡಬೇಕು ಅನ್ನುವಂಥ ಆ ಒಂದು ಆಸಕ್ತಿ ಅವರ ಹತ್ರ ಸುಮಾರು ವರ್ಷಗಳ ಹಿಂದೆ, ಕೊರೋನಾಕ್ಕಿಂತಲೂ ಮೊದಲು ಅವರು ಇದನ್ನು ಪ್ರಸ್ತಾವನೆ ಮಾಡಿದ್ದರು. ಹಾಗೆ ಅದು ಏನೋ ಒಂದಷ್ಟು ತೊಂದರೆಗಳಾಗಿ ಬೇಡ, ಎಲ್ಲೂ ಬೇಡ, ನಮ್ಮ ಮನೆಯಲ್ಲೇ ಮಾಡಬೇಕು ಅಂತ ಹೇಳಿ ಮೊನ್ನೆ ಶ್ರೀನಿವಾಸ ಕಲ್ಯಾಣೋತ್ಸವ ಅಥವಾ ಗೋಪಾಲಕೃಷ್ಣ ದೇವರ ಕಲ್ಯಾಣೋತ್ಸವವನ್ನು ಚೆನ್ನಕೇಶವ ದೇವಸ್ಥಾನ ಸುಳ್ಯದಲ್ಲಿ ಇಟ್ಟುಕೊಂಡಿತ್ತು ನಮ್ಮ ದೀಪಾಂಜಲಿ ಭಜನಾ ಮಂಡಳಿ. ಹಲವಾರು ಭಗವದ್ಭಕ್ತರಲ್ಲಿ ಸನ್ನಿಹಿತರಾಗಿದ್ದರು. ಆ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿದರು ಶ್ರೀಯುತ ಸೀತಾರಾಮರೈಗಳವರು. ಇವರೆಲ್ಲರೂ ಬಂದು ನಮ್ಮ ಮನೆಯ ಪ್ರಾಂಗಣದಲ್ಲಿ, ಅಂಗಳದಲ್ಲಿ ಭಜನಾ ಸೇವೆಯನ್ನು ಮಾಡಬೇಕು, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತ ಹೇಳಿ ಪ್ರತಿಯೊಂದು ಭಜನಾ ಮಂಡಳಿಗಳಿಗೂ ಆಮಂತ್ರಣವನ್ನು ಕಳಿಸಿ ಅವರನ್ನು ಸಂಪರ್ಕಿಸಿ ಇವತ್ತು ಆಹ್ವಾನಿಸಿಕೊಂಡಿದ್ದಾರೆ. ಈ ಪ್ರದೇಶದ ಕೇವಲ 10-15 ಭಜನಾ ಮಂಡಳಿಗಳು ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಬಂದರೆ ತುಂಬ ಕಷ್ಟ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಭಜನಾ ಮಂಡಳಿಗಳನ್ನು ಮಾತ್ರ ಸಂಪರ್ಕಿಸಿಕೊಂಡು ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ. ಅವರ ಒಂದು ಉದಾರತೆ ಹಾಗೂ ಇಂತಹ ಕೇವಲ ಮಾತಿಗೆ ಮಾತ್ರ ಸೀಮಿತ ಅಲ್ಲ, ಅದನ್ನು ನುಡಿಯಲ್ಲೂ ಕೂಡ, ನುಡಿ ಮಾತ್ರ ಅಲ್ಲ ನಡೆಯಲ್ಲೂ ಕೂಡ ಅವರು ಮಾಡಿ ತೋರಿಸುವವರು. ಅಂತಹ ಶ್ರೀಯುತರಿಗೆ ನಮ್ಮ ಭಜನಾ ಮಂಡಳಿಯ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕ ನೆಲೆಯಲ್ಲೂ ಕೂಡ ಅವರಿಗೆ ಅತ್ಯಂತ ಧನ್ಯತಾ ಭಾವವನ್ನು ಅವರಿಗೆ ವ್ಯಕ್ತಪಡಿಸ್ತಾ, ಹಾಗೂ ನಮ್ಮನ್ನು ಗುರುತಿಸಿಕೊಂಡು ನಾವೇನೂ ಅಲ್ಲ, ಭಜನಾ ಸೇವೆಯಲ್ಲಿ ದಾಸನ ಆಗಿದ್ದುಕೊಂಡು ಏನಾದರೂ ಭಗವಂತನ ವಿಚಾರಗಳನ್ನು ಹಂಚಿಕೊಳ್ಳುವ ದೃಷ್ಟಿಯಲ್ಲಿ ನಾವು ಈ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಅದನ್ನು ಗುರುತಿಸಿಕೊಂಡು ನಮಗೆ ಒಂದು ಗೌರವಾರ್ಪಣೆಯನ್ನು ಕೂಡ ಸ್ವಾಮೀಜಿಗಳ ದಿವ್ಯ ಹಸ್ತದಿಂದ ಮಾಡಿಸಿದ್ದಾರೆ. ಅದಕ್ಕೂ ಕೂಡ ಶ್ರೀಯುತರನ್ನು ಇರುವರು ದಂಪತಿಗಳನ್ನು ವಂದಿಸಿಕೊಳ್ಳುತ್ತಾ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ವಿರಮಿಸ್ತೇವೆ. ಸಂಭ್ರಮದಲ್ಲಿ ನಾವೆಲ್ಲ ಈಗ ಪಾಲ್ಗೊಂಡಿದ್ದೇವೆ. ಈ ಸಂಭ್ರಮದ ಆಮಂತ್ರಣ ನನ್ನ ಕೈಗೆ ತಲುಪಿತ್ತು. ನಿನ್ನೆ ಶ್ರೀಯುತ ಸೀತಾರಾಮರೈಯವರು ಅವರೇ ಸ್ವತಃ ಫೋನ್ ಮಾಡಿ ಈ ಸಮಾರಂಭ ಇದೆ ಬರಬೇಕು ಅಂತ ಕೇಳಿಕೊಂಡ್ರು. ಆಗಲೇ ಯೋಚಿಸಿದೆ, ಅಷ್ಟು ದೊಡ್ಡ ವ್ಯಕ್ತಿತ್ವ, ಅವರ ಆಕಾಶ ಆದರೆ ನಾನು ಭೂಮಿ, ಆದರೆ ಒಂದು ಪ್ರೀತಿಯಿಂದ ಕರೆ ಮಾಡೋದು ನೋಡಿ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಬರಲೇಬೇಕು, ಎಷ್ಟು ಬ್ಯುಸಿ ಇದ್ರು ಅಂತೇಳಿ ನಾವು ಇವತ್ತು ಗಂಡ ಹೆಂಡತಿ ಇಬ್ಬರು ಬಂದೆವು. ಆದರೆ ಇಲ್ಲಿ ಇಂಥ ದೊಡ್ಡ ವ್ಯಕ್ತಿಗಳ ಜೊತೆ ನನಗೊಂದು ಸ್ಟೇಜ್ ಶೇರ್ ಮಾಡುವಂಥ ಯೋಗ ಉಂಟು ಅಂತ ನಾನು ಕನಸಲ್ಲಿ ಸಹ ಯೋಚಿಸಿರಲಿಲ್ಲ. ಸರ್, ಅವತ್ತು ನಿಮ್ಮ ಈ ಸಮಾರಂಭದಲ್ಲಿ ನನಗೆ ಹಿಂದೆ ಕೂತರು ಸಹ ನಿಮ್ಮ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದೇ ನಮಗೊಂದು ದೊಡ್ಡ ವಿಷಯ. ಆದ್ದರಿಂದ ನಾನು ಯಾವತ್ತೂ ಅದನ್ನು ತಪ್ಪಾಗಿ ಭಾವಿಸಲಿಲ್ಲ. ಅದು ಗೊತ್ತಿಲ್ಲದೆ ಆದಂಥ ಒಂದು ಪ್ರಮಾದ, ಅದು ಸಣ್ಣ ವಿಷಯ. ಆದರೆ ನಿಮ್ಮಂಥ ದೊಡ್ಡ ವ್ಯಕ್ತಿಗಳು ಇಷ್ಟು ಸಹ ಈ ಒಂದು ಸಣ್ಣ ವಿಷಯಗಳನ್ನು ಸಹ ಯೋಚಿಸಿ ಇನ್ನೊಬ್ಬರಿಗೆ ಬೇಜಾರು ಮಾಡಬಾರ್ದು ಅಂತ ಹೇಳುವಂಥ ಆ ಒಂದು ದೊಡ್ಡ ಗುಣಕ್ಕೆ ನಾನು ನಿಜವಾಗಿ ಶಿರಬಾಗಿ ನಿಮಗೆ ನಮಿಸ್ತೇನೆ ಸರ್. ಯಾಕಂದರೆ ಕೆಲವೊಂದು ವ್ಯಕ್ತಿಗಳು ನಾವು ಜೀವನದಲ್ಲಿ ಭೇಟಿ ಆಗ್ತೇವೆ. ಕೆಲವು ವ್ಯಕ್ತಿಗಳು ಅವರ ಒಂದು ಜೀವನ ಶೈಲಿ ಇರ್ಬೋದು, ಅವರ ಒಂದು ಜೀವನ
ನಡೆಸುವಂಥ ರೀತಿ ಇರ್ಬೋದು, ಅವರ ಉನ್ನತ ವ್ಯಕ್ತಿತ್ವ ಆಗಿರ್ಬೋದು, ಅಂಥ ವ್ಯಕ್ತಿಗಳು ನಾವು ಜೀವನದಲ್ಲಿ ಯಾವತ್ತೂ ಅವರನ್ನು ವಿಶಿಷ್ಟ ಗೌರವ ಸ್ಥಾನವನ್ನು ಕೊಡ್ತೇವೆ. ಅಂಥ ವ್ಯಕ್ತಿಗಳಲ್ಲಿ ಸೀತಾರಾಮರಯ್ಯವರು ಕೂಡ ಒಬ್ಬರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರ ಒಂದು ಸಮಯ ಪರಿಪಾಲನೆ ಅಥವಾ ಒಂದು ಸಮಾಜಕ್ಕೆ ಅವರು ನೀಡುವಂಥ ಕೊಡುಗೆ ಎಲ್ಲವೂ ಕೂಡ ನಮಗೆ ಅನುಕರಣೀಯ. ಈ ರಶ್ಮಿ ನಿವಾಸದ ಈ ಒಂದು ಸುಂದರ ಸಮಾರಂಭದಲ್ಲಿ ಕೂಡ ಸಮಾಜ ಸೇವೆಯ ಬಗ್ಗೆ ಕಾಳಜಿಯನ್ನು ವಹಿಸಿ ಎಲ್ರಿಗೂ ಪ್ರೀತಿಯಿಂದ ಆತಿಥ್ಯವನ್ನು ನೀಡುವ ಈ ವಿಶಿಷ್ಟ ವ್ಯಕ್ತಿತ್ವಕ್ಕೆ ಎಲ್ಲರ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅವರ ಪತ್ನಿ ಹಾಗೂ ಮಗಳು ಅಳಿಯ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಉಳೈಡು ಪಾತೆರ ಮುಗಿಪೋಡು ಅಂತ ನಿಜ ಅರ್ಥಡೊಂಜಿ ಸಂಭ್ರಮ ಮುಲ್ಪ ತೋಜಿದ್ ಬರೋದುಂಡು ನಂಗೆ. ದಾದ ಸಂಭ್ರಮ ಅಂದ್ಕೆಂಡ ಅಂತರಂಗದ ಸಂಭ್ರಮ ಅವು ಭಜನೆಡು ಮಾತ್ರ ಸಾಧ್ಯ ಅಂತ. ಉಡಲದ ಸಂತೋಷ, ಉಡಲದ ಆನಂದ ಪಟ್ಟೋಡು ಅಂದಾಂಡ ಅವು ಭಜನೆದ ಮೂಲಕ ಸಾಧ್ಯತೆ ಉಂಡು. ಭಜನೆದ ಒಂಜಿ ಒರು ಇಂಚಿನೆತ್ತನ ಇಲ್ಲಿ ತೂದು ಸೀತಾರಾಮಣ್ಣೆ ಮೇರೆಗೆ ಒಂಜಿ ಸಮ್ಮಾನದ ಮಣಿಕ್ಲ ಕುಳ್ಳಾಯರು ಬಾರಿ ಲಾಯ್ಕದೊಂಜಿ ವಿಷಯ ಒಂದು. ಈ ಮೇಟ್ ಚಿಕ್ಕಪ್ಪಯ್ಯರು ಮಂಡ್ಯರು ಎಂಕ ತೋಜಿನ ಯಾರು ದೊಡ್ಡ ಪಲಕನೆ ತೋಜಿನಿತ್ತು ಆ ಶತಾಯುಷಿಂದು ತೋಜನು ಅರೆ ಒಂಜಿ ತಾಟಿಪಾಡು ಸ್ವಲ್ಪ ಕರಿಂಡರೆ ಶತಾಯುಷಿ ಯಾರು ನೆನ ಅಣ್ಣನ ಅರ್ಬುಡಯ್ಯರು ಅರ್ನ ಪುದರ ಈಗ ಬಾರಿ ಪೊರ್ಲದ ಹನುಮಂತನ ಪುದರೇ ಉಂಡಾರೇಡ. ರಾಮಾಯಣವು ಸುಂದರವಾಗಿದ್ದರೆ ಅವು ಸುಂದರಡಿದೆ. ಸುಂದರ ಅಂದರೆ ಹನುಮಂತ ಅಂದರ್ಥ. ಐಟು ಸುಂದರಕಾಂಡ ಅಂದರೆ ಒಂಜಿ ಭಾಗ ಬರ್ಪುಂಡು ಭಾರಿ ಗಟ್ಟಿದ ಭಾಗವು. ರಾಮಾಯಣದ ಮಾತ ವಿಚಾರ ಆಯಿತು ಉಳ್ಳಾಡುಂಡು. ಹನುಮಂತನ ಹೆಂಚಿನ ಶಕ್ತಿಗಳುಂಡು ಅವು ಮಾತ ಅಲ್ಪ ಪ್ರಕಟ ಆಪುಂಡು. ಐನು ಪೊರ್ಲುಡು ಐಕೆ ಸುಂದರ ಅಂದಲ ಪುದರುಂಡು ಎಲ್ಲ ತುಳುಲಿಪಿಟ್ಟಿದ್ದ ಸುಂದರಕಾಂಡ ಒಂಜಿ ಬರೆಯುತ್ತೆ ಅವು ನನ್ನ ಪ್ರಕಟ ಆಪುಂಡು. ಎಲ್ಲಂಜಿಗೆ ಬರು ತುಳುಲಿಪಿಟ್ಟು ಬರೆಯುತ್ತವೆ ಎಲ್ಲಂಜಿಗೆ ಬಿಡುಗಡೆ ಅವು. ಅಂಡ ಇನ್ನಿತ ದಿನ ವಿಶೇಷ ರಶ್ಮಿಗೆ 30 ಎಂಕ ತೋಜಿನ ಮೂರನೇ ಆಯ್ಲೆಕ್ಕ ತೋಜುಂಡು 30 ಲೆಕ್ಕ ತೋಜಿ ಎಂಕ್ ಮೂರನೇ ಆಯ್ಲೆಕ್ಕ ತೋಜುಂಡು. ಅಂಡರ್ನ ಬದುಕಿಡು ನಿಜವಾಯಿನ ಒಂಜಿ ಸಂತೋಷನು ಅನುಭವ ಅಂತನಾರಂತ ಪಂಡ ಸೀತಾರಾಮರೈಕ್ಲು ಒಂದು ಪಂಡ್ಯಾರ ಏನು ಸಂತೋಷ ಪಡೆಯೋದಿಲ್ಲ, ಎಲ್ಲ ಸಂತೋಷ ಪಡೆಯೋದಿಲ್ಲ ಇತ್ತ ಬಗ್ಗೆ. ಇನ್ನು ಎಲ್ಲೇ ಒಂಜಿ ವಿಷಯದ ಬಗೆಗೆ ಅರೆ ಲೆಪ್ಪುಡಾದು ಅರೆಗಾಯನ ಬೇನೆ ನಿತ್ಯ ಸರಿ ಅಂತೀರಿ ಆಂಡಲ್ಲ ಆ ಎಲ್ಲೆಲ್ಲ ವಿಷಯಗಳನ್ನ ಪತ್ತೊಂದು ಸರಿ ಮನ್ಬೇರೆ ತೂಪೇರತ್ತ ಅವು ನಿಜವಾಯಿನ ಮನುಷ್ಯತ್ವ ಅಂತ ಬಂಡ ಅವು ಒಂದು ಬನ್ನೋಡಿ ಅವು ಮನುಷ್ಯತ್ವ ದಾಲಂಡ ಅಚಾತುರ್ಯಡ ಆಂಡಲ್ಲ ಅವು ಐನು ಸರಿಮಂತ ನೋಡಿ ಇನಿಪಿನೊಂಜಿ ಭಾವನೆ ಇನಿಕಾರಿಗೆ ಒಂಜಿ ಸಮಾಧಾನ ಆಂಡಿ ಕುಳ್ಳದೊಂಜಿ ಪಾತ್ರೆ ಆಡಲ್ಲೊಂಜಿ ಪಾತ್ರೆ ಪದ ನಾಡೆಡೆಗೆ ಒಂಜಿ ಅವು ವ್ಯವಸ್ಥೆ ಅಂತ ಬಂಡ ಅಂಚ ಅಂತ ಅವು ಸುಲಭೆಜ್ಜಿ ವ್ಯವಸ್ಥೆ ಮನ್ಪಡಾಗೆ ಗೊಂತಾಯಿನಿ ಓಲಾಂಡ ಎಲ್ಲೇ ಪುಟ್ಟಾಂಡಲ್ಲ ಮನಸ್ಸು ಭಾರಿ ಆಘಾತ ಆಪಣೆ ಬೊಕ್ಕೊಂಜ ಆಪಣೆ ಕೊಂಜಿ ದಾಲಂಡ ಪ್ರತಿವಿಧಿದಾದನ ಮಲ್ಪಗ ಅಂತೋಜುನೆ ಇಂಚ ಮಾತು ಉಪ್ಪುಂಡು. ಅಂತೂ ಇನಿತ ದಿನ ವಿಶೇಷ ಭಜನೆ ಮಲ್ಪೊಡು ನಮ್ಮ ಇನಿ ಮಾತ ಒಂಜೊಂಜಿ ಯೂನಿಫಾರ್ಮ್ ಉಡುರ್ಲೇರು ಮಾತ ಭಜನಾ ತಂಡದಾಕ್ಲೇನು ತೋನಂಗೆ ನಮ್ಮ ಮಕ್ಕಳನ್ನು ಬೇತೆ ರೀತಿ ತೋಜುನು ಅಂಡ ಒಗ್ಗಟ್ಟದ ಮನಸ್ಸುಗಳು ತೋಜುನು ಆಯ್ತು ಒಟ್ಟಿಗೆ ಭಜಿಸಿ ಬದುಕಲು ಮನುಜ ಅಂತ ಉಂಟು. ದಾಸರೆಯ ಪಲಾಂಚನೆಗೆ ದಾಸರೆ ಅಂತ ಪಂಡ ಇಂದ್ರಿಯಗಳಿಗೆ ದಾಸನಾದರೆ ಲೋಕಕ್ಕೆ ದಾಸರಾಗಬೇಕು. ಈ ಇಂದ್ರಿಯಗಳನ್ನೇ ದಾಸರಾಗಿಸಿಕೊಂಡರೆ ಲೋಕವೇ ದಾಸರಾಗುವುದು ಒಂದು ಮೂಲ ವಿಷಯ. ನಮ್ಮ ಕೆಲಸ ಸರ್ತಿ ಇಂದ್ರಿಯಗಳಿಗೆ ಅಂಟುದುಪ್ಪು ನಮ್ಮ ಮಾತ ಕಣ್ಣು ಕೆಬಿ ಮೂಗು ನಾಲೈ ಚರ್ಮ ನೆತ್ತ ಸುಕೊಟ್ಟೆ ನಮ್ಮೊಂದು ಶಾಶ್ವತ ಸುಖ ಅಂದೇ ಗ್ರಹಿತದುಪ್ಪ ನಿಜವಾದ ಸುಖನೇ ಹತ್ತು ಅವು ಕ್ಷಣಿಕವಾಯಿನ ಸುಖ ತೂಪನ ಕಣ್ಣನೆಲ್ಲ ತೂಕ ಅಂತ ಬಂದ್ಪುಂಡು ಅಂಡ ಕೆನ್ನ ಕೆವಿನೆಲ್ಲ ಕೆನ್ಗೆ ಅಂತ ಬಂದ್ಪುಂಡು ಅಂಚ ಮಾತ ಪಂಚೇಂದ್ರಿಯಗಳು ಮಾತ ಬೋಡು ಅಂತ ಬಂದ್ಪುಡು ಅವು ತೃಪ್ತಿ ಆಯ್ರೆಗೆ ಇಜ್ಜಿಗೆ ಅಂಡ ಅಂತರಂಗದ ಸುಖ ಅಂದುಂಡತ್ತ ಅವು ಆಧ್ಯಾತ್ಮದ ಸುಖ. ಈ ಪಂಪೇರು ಆನಂದದ ಸೆಲೆ ಎಲ್ಲಿ ಅಡಗಿದೆ ಎಂದರೆ ಅದು ಆಧ್ಯಾತ್ಮದಲ್ಲಿ ಅಡಗಿದೆ. ಇರವಿನ ಅರಿವನ್ನು ಯಾರು ಮೂಡಿಸಿಕೊಳ್ಳುತ್ತಾನೋ ತನ್ನನ್ನು ತಾನು ಯಾರು ಅರಿತುಕೊಳ್ಳುತ್ತಾನೋ ಅಲ್ಲಿ ಆನಂದವಿದೆ, ಸಂತೋಷವಿದೆ. ಬದುಕದ ಎರಡು ಕಣ್ಣುಗಳಿಗೆ ಆನಂದ ಬಕ್ಕ ಸಂತೋಷ ಎಂಪಿನ ಹೆಂಗೆ ತೋಜನೆ ಸೀತಾರಾಮಣ್ಯ ಅಂತ ಪಂಡ ಒಂಜಿ ವ್ಯವಸ್ಥೆಗೆ ನೆನಂಜಿ ಪುದಾರ ಶಿಸ್ತುಬದ್ಧವಾಯನ ಅರ್ನ ಬದುಕು ಅವೆ ಅಂತೇರಿತೆ ಹೆಂಗೆ ಅನುಭವ ಉಂಟು. ಒಂಜಿ ಆತ ಸಮಯದ ಪರಿಪಾಲನೆ ನೆನೊಂಜಿ ಕಾರ್ಯಕ್ರಮ ಅಚ್ಚುಕಟ್ಟಾದ ಆವಡುವುದು ಇಂಚನೆ ಆವಡುದು ಅರ್ನ ಕೆಲವು ನಿರ್ಣಯ ಉಂಡು. ಒಂಜಿ ಬ್ಯಾಂಕ್ದ ಶಾಖೆದೊಂಜಿ ಸ್ಥಳಾಂತರ ಆಪಣೆನೇ ಅಂತೂತೆ ಐಟು ಸಹ ಒಂಜಿ ಪೊರ್ಲು ತೋಯ್ಪೋಬೇರಲ್ಪ ಕಾರ್ಯಕ್ರಮ ಇಂಚ ಆವಡುಂದು ಸವಣೂರದ ಹನುಮಾನ್ಪೈನ ಕಾರ್ಯಕ್ರಮ ಅಂತ ಐಕರಿಗೆ ಸವಣೂರದ ಶಿಲ್ಪಿ ಇಂದು ಪುದರ್ಕೊರ್ನ ಐಕ್ ಬೋಡಾದು ಆರು ಕಾಳಿ ಸವಣೂರದ ಶಿಲ್ಪಿ ಅತ್ತು ಆರ್ನ ಶಿಲ್ಪನ ಆರೇ ಮಂತೊಂದಿರು ಇನ್ನು ತುಲೆ ಕೈತಲ್ದಾರಿನ ಉಳ್ಳ ಬಂದು
ಬೋಡ ಅರಗತ್ಯದ ಮಂತೇರ ಇನ್ನು ಮಾತ ಒಂದು ರೀತಿ ಇಂಚನೆ ಮನ್ಪಳಿ ಕಾರ್ಯಕ್ರಮ ಅಂತ ಸಂಭ್ರಮಣಿ ಈ ರೀತಿಲ್ಲ ಮನ್ಪೆರೆಗೆ ಹಾಕೊಂಡು ఒక మెరన పంపి మెరంత ಬಣ್ಣ ಬದಲು ಅಂತಿರ್ದು ಅದೊಂದು ಗೊತ್ತು ಅಂಗಿದ ಬಣ್ಣ ತುನಾಗ ಒಂಚೂರು ಎಂಕ್ಲೆ ಕೈತಲ್ ಇತ್ತಲೆ ಗೊತ್ತೋಜಿನ ಅದು ಪಣ್ಣೆ ಕೈತಲ್ ದಾಯ ಪಂಪೆ ಗೊತ್ತ ಕಾಳಿ ಬಣ್ಣ ಉಂಡತ್ತು ಉಳ್ಳಾಯ್ಟು ಚೂರು ಬಣ್ಣ ಉಂಡವು ಒಂಜಿ 2 ಗಂಟೆ ಬಾತಿರ್ದೇರು ಮಾರ ನಡಿ ಆಶ್ರಮ ಬತ್ತದು 2 ಗಂಟೆ ಹೊತ್ತು ಬಾತಿರ್ದೇರು ಸುಮಾರು ಚರ್ಚೆ ಅಂತ ಒಂದು ಇತ್ತೀರು ಅದು ಇದು ಅದೊಂದು ಒಂಡದು ಸುಮಾರು ಪಾತಿರ್ದ ಇದ್ದ ಕೂಡ ಬೇರೆ ಮುಗಿತೀಜಿ ನಮ್ಮ ಅಂದು ನೆಲ್ಲ ಉಂಡು ಬಾತಿರ್ರಿ ಏನು ಮಾಡಿ ಬರೆಯೊಂದು ಉಪ್ಪಲೆ ಪಾತಿರೊಂದು ಉಪ್ಪ ಕೆಲವು ವಿಷಯ ಅಪ್ಪಾಗ ನಂಗೆ ಕೊಂಚ ಬದಲಾವಣೆ ಗೊತ್ತಾಪುಂಡು ದಾದ ಅಂತ ಬದಲಾವಣೆ ಜಗತ್ತದ ನಿಯಮಗೆ ಅದೆಲ್ಲ ತಪ್ಪುದಲ್ಲತ್ತಿ ಮನುಷ್ಯರೆಲ್ಲ ಪರಿವರ್ತನೆ ಬೇತೆ ಬೇತೆ ರೀತಿಯಲ್ಲಿ ಬರೋಕ್ಕೆ ಸಾಧ್ಯತೆ ಉಂಟು ಜಗತ್ತದ ಹಿತಕ್ಕೂ ಬಡೋದು ಬದುಕೋಡು ಒಂದು ಪಾತ್ರೆ ಉಂಟು ಪಿಪ್ಪಲಾದ ಇನ್ನೊಂದು ಋಷಿ ಇತ್ತೆ ನಿಗ್ಲಕ್ಕೆಂದು ಪೆರ್ಯಾರು ದದೀಚಿನ ಬಗೆಟ್ಟು ನೆನಪು ಅನ್ಪೋಡು ದದೀಚಿಗೆ ದಾನ ಹೆಣ್ಣಂದಿಕೆಂಡ ಈ ಆಯುಧಗಳೇನು ಮಾತ ಜಾಗ್ರತೆ ಮನ್ಪೆರೆ ಬೋಡಾದೆ ದೆಂಗಾದಿಯ ಬಡತ್ತ ಇಂದ್ರಾದಿ ದೇವತೆಗಳು ಮತ್ತು ಆಯುಧಗಳೇನು ಕೊರಿಯರಿಗೆ ಓಳು ದೆಂಗಾದಿಪ್ಪಣಿ ಅಂತ ದದೀಚಿರ ಕೊಂಡ ಆವು ಉಂದಾಂಡು ಆ ಆಶ್ರಮಣ ಕೊಡೊಂದು ಏರಿಗೆ ಎಂದು ಮತ್ತೆ ಜಾಗೃತಿ ಪಡೆ ಎಂಕ್ಲಂತ ವೇಷ ಬದಲು ಬಂತು ಓಳೋಳು ಉಪ್ಪ ಕೂಡ ಬಣ್ಣ ಕೊರಡು ಇರೋದು ಮೀನು ಬಂಡೇರಿ ಯಾನು ಏಪ ಮರೆ ಅನುಷ್ಠಾನ ಅನ್ಪಣೆ ನಿಕ್ಲೆ ನಂದಿನ ಸಾಮಾನ್ಯ ಕಾಪಣಿಯಪ್ಪ ಒಂದು ಮತ್ತೆ ಹೋಗು ಉಂಡು ಎಂಕ್ಲ ಗೊತ್ತು ನಿನ್ನ ವಜ್ರ ಆಯ್ದನ ನೆನೊಂಜ ಏತು ಉಂಡು ಮುಲ್ಪ ಆಯುಧಗಳು ಎಂಕ್ ಮತ್ತು ಅವು ಆವಂದು ಇಜ್ಜಿ 2 ಆಪುಂಡು ಇರು ದೆಂಗಾದಿಲ್ಲ ಎಂದು ಬಂಡು ಅಂಚ ಹೂ ಒಂದು ಬಂಡೇರು ಎಡ್ಡೆಗತ್ತ ಮಾತ ಒಂದೇ ಸಮಯ ಆಯ್ನ ಹಿಡಿದು ಬುಕ್ಕ ಕೂಡ ಬತ್ತರಿಗಲ್ಲ ಎಂಕ್ಲನ ಸಮಯ ಲಡಾಯಿಗೆ ಶುರು ಅವಳಿತೆ ಎಂಗ್ಲ ಆಯ್ದ ಕೊರಲೆ ಅಂತ ಮೇರು ಬಂಡರಿಗೆ ಏನಡ್ದು ಆಯ್ನ ಕಾತೋನರಿಗೆ ಆತಿಜಿ ಯಾನ ಐನು ಮತ್ತು ನೀರು ಬಂದದ್ದು ಪರ್ದ ಆತನು ಏನ ಎಲುಕುಲೆಡು ಮಾತು ಅವು ಸೇರಿದು ನೆನದ ಆಲಜ್ಜಿ ಕೊರ್ಪಲೆಗದ ಆಲಜ್ಜಿ ನಿಕ್ಲೆಗೆ ಅತಿ ಮೀರಿ ನಿಕ್ಲೆ ಬೋಡುಂದು ಆಂಡ ಒಂದು ವೇಳೆ ಬೋಡುಂದು ಆಂಡ ಏನ ಎಲುಟು ಮಾತೊಂಡವು ಮಾತ ಎಲುಡ್ದು ನಿಕ್ಲೆದು ಅಲ ಮಲ್ಪೊಡಿ ನೀಗ್ಲು ಒಡಿರುವುದಲ್ಲ ಬತ್ತಿತ್ತಾರ ಗುಹೆತ್ತ ಉಳ್ಳಾಯ್ಡು ಒಂಜಿ ರಿಷಿ ಕುಳ್ಳುದನ ತೋಜುನು ಒಂಜಿ ಪೆತ್ತ ನಕ್ಕುನ ಎಣ್ಣು ತೋಜುನು ಮೇಳು ಒಂಜಿ ಬಲ್ದುದ ಪೆತ್ತ ನಕ್ಕುದು ರಿಷಿನ ಮಾಸಗಳೇನು ಅಂಚಿಂಜಿ ಮಲ್ಪನ ತೋಜುನು ಹೆಚ್ಚಾನೆ ಗೊತ್ತುಂಡು ಒಂದು ಗೊತ್ತು ಸುತರಣ ಆಯ್ತು ವಿವರ ತೆರೆಯ ನೋಡೋದು ಅದಕ್ಕೆ ದಾದೆಗೆ ಒಂಜಿ ಪೆತ್ತ ಒಂಜಿ ನಕ್ಕು ತಿನ್ಪುಣಿಗೆ ನಾವು ತಿನ್ಪುಣೆತ್ತು ನಿಜವಾದ ಅವು ಇಂದ್ರದೇವೇರು ಪೆತ್ತದ ರೂಪೋಡು ಬತ್ತದು ಎಲುತ್ತ ಉಳ ಎಲುನು ಪೆಜೊಡತ್ತ ಮಾಸದ ಉಳ ಹಿಡ್ದು ಐನು ತೆಲಪ ಅವನು ಒಂದು ಚಿತ್ರವು ಆತೆ ಬಕ್ಕದಲ್ಲಜ್ಜಿ ಆ ಎಲುಟ್ಟು ಎನ್ನ ಆಯುಧಗಳು ಮಾತುಂಡು ಬೆರಿ ಮುಳ್ಳುಡೆ ಎನ್ನ ವಜ್ರ ಆಯುಧ ಉಂಡು ಇಂದ್ರನ ಅಂದು ಋಷಿಗಳು ಪಣ್ಪೇರು ಆಂಡ ಮೇರೆ ತ್ಯಾಗ ಮಲ್ಪಡತ್ತ ಇನ್ನು ಎಲುದೆಪ್ಪೋಡು ಅಂಡ ಅಂಚ ತ್ಯಾಗ ಮಲ್ಪೇರು ಆ ಮಗೆ ಪಿಪ್ಪಲಾದರಿಗೆ ಭಾರಿ ಬೇಜಾರಾಪುಂಡು ಈ ದೇವತೆಗಳನ್ನು ದೀವಾಯ ಅಂತ ಏಪಲ್ ಹಟೋಡು ಉಂದು ನನಗೆ ಮುಗಿಪಾಕ್ಲೇನು ಆ ಮುಗಿಪೋಡು ಒಂದು ಪಣ್ಣಕ್ಕೆ ಶಿವದೇವರೇನು ಪ್ರಸನ್ನ ಮನ್ಪೇರಿಗೆ ಶಿವದೇವರು ಪ್ರಸನ್ನ ಆದ ಬತ್ತನಾರ್ಕೆ ಏನ್ಬಿದ್ದು ಆದ ಬೋಡು ಹೆಂಗೆ ಬೋಡ್ತೇನೆ ಕೊರ್ಪರ್ನ ಮಾತ ದೇವತೆಗಳು ಮುಗಿಯೋಡು ಮುಗಿಪಣ್ಣ ಬಾರಿ ಭಂಗ ಒಂದು ಬಂಡರಿ ದಾನೆ ಅಪ್ಪಣು ಮುಗಿಪಂದೆ ಮುಗಿಪಡೆ ಎನ್ನ ಇಚ್ಛವು ಐನು ಕೊರ್ಪರ್ನ ಅವರ ಕೊರಡು ತುಲ ಚೂರು ಯಾನು ದಾಲಾಂಡ ವ್ಯತ್ಯಾಸ ಮಲ್ಪಡ ಮೂಜಿನ ಕಣ್ಣೆನ್ನೊಂಜ ಐನೇನು ಬುಡೋಡ ಹಾಪುಂಡು ಅವು ಬುಡಂದನ್ನದು ಬಾರಿ ಭಂಗ ಅವು ಚೂರು ಅರಳ್ತು ತುಪ್ಪೆ ತುಗ ದಾದ ಅಪ್ಪಣು ತುಲ ಅಂದು ಆ ಕಣ್ಣು ಅರಳ್ಪುಣಗನೇ ಮಾತ ಉರಿ ಸುರುವಾಂಡಿಗೆ ಈ ಪಿಪ್ಪಲಾದಾಗೆಲ್ಲ ಉರಿ ಸುರುವಾಂಡು ನನ್ನ ಒಂತೆರೆಗೆ ಆವೊಂದು ನನ್ನ ಲೋಕೋಡೆಂಚ ಅವು ಒಂದು ಪಂಡರಿಗೆ ಎನ್ನ ಒಂಜಿ ಕಣ್ಣು ದೆತ್ತನಗ ನಿಂಕ್ ಇಡೀ ಊರುಡೆ ಮಾತು ಆಪುಂದಾಂಡ ಆ ದೇವತೆಗಳು ಮಾತೆನ್ನೆಲ್ಲ ಉಳೈಡು ಉಳ್ಳೇರಿ ಅಂಚಾದ ಓಳು ಬತ್ತನ ನಿಂಕ್ಲು ದುಂಬು ಪತ್ತನ ನಿಕ್ಲೆ ದುಂಬು ಬತ್ತೋಡಾತೆ ಅಂಚಾನೆ ದೇವತೆಗಳು ಇಜ್ಜಂದನ ಜಾಗೆ ಓಳುಂಡು ದೇಹದ ಮಾತ ಕಣ್ಣುಗಳೆಡ ಒಂಜಿ ಆತ ನಮ್ಗೆ ತೋಜುದು ಸೂರ್ಯನ ದಿಟ್ಟಿ ಆ ಸೂರ್ಯನ ರೂಪಡ ದಿಟ್ಟಿಡುಂಡು ಅಂತ ಪಣ್ಪೇರು ನಮ್ಮ ಮೂಂಕುಡು ಮಾತ ಅಶ್ವಿನಿ ದೇವತೆಗಳು ಉಳ್ಳೇರು ಅಂತ ಪಣ್ಪೇರು ಅವಾಗ ಮಾತ ಕೈಕುಳಿಡು ಮಾತ ಇಂದ್ರನೇ ಉಳ್ಳೇ ಅಂತ ಅಂಡ ಒಂದು ಮಾತ ಗೊತ್ತು ಆತ ಅಡೆ ಒಂಜಿ ಶಮನ ಅಂಡು ನಿಜವಾದ ಪಣ್ಪೆರಿಗೆ ಆ ತ್ಯಾಗ ದದೀಚಿನ ನಮ್ಮ ಕಲ್ಪೆರಿಗೆ ಸಾಧ್ಯತೆ ಅಂಡು ನೀನು ಹಿರಿಯರು ತ್ಯಾಗದ ಗುಣವನ್ನು ಕಲ್ಪದೇರಿ ಈ ದ್ವೇಷದ ಭಾವನೆ ದಿಂಜ ಒಂದುಲ್ಲ ಇನ್ನು ಬುಡು ಪ್ರೀತಿದ ಭಾವನೆ ನಿನ್ನ ಉಡಲ್ ದಿಂಜಾಲ ಅಪ್ಪಾಗ ಈಲ ಎಡ್ಡಾಪ ಲೋಕಲ ಎಡ್ಡಾಪನೊಂದು ಆರು ದಾದೆಗೆ ಬಡೋದು ತ್ಯಾಗವಂತೇರಿ ಒಂಜಾತು ಎಡ್ಡೆಪ್ಪಗೂ ಬಡೋದು ತ್ಯಾಗಮಂತೇರಿ ಒಂಜಾತು ಲೋಕ ಒರಿಯೊಡಿನ್ಪಿನ ಬಗ್ಗೆಗೆ ತ್ಯಾಗಮಂತೇರಿ ಅಂಚಿನ ತ್ಯಾಗದ ಗುಣನ ಮಾಡಿ ಒಪ್ಪೊಡು ಅಂದಾಂಡ ಕವಿಕಲು ಪಣ್ಪೆರತ್ತ ತ್ಯಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪು ಇಂಪುಗಳಿಗೆ ಮಾದ ಮಾನವರಾಗಿ ಪುಟ್ಟಲೆ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳು ಬನವಾಸಿ ದೇಶದೊಳು ಒಂದು ಪಣ್ಪೇರತ್ತ ಆ ಕವಿನ ಉಡಲ್ದು ಬತ್ತನಂಜಿನ ಪಾತೆರೆಂಚಂಡು ತುಲಗೆ ನಮ್ಮ ಈ ಭಾರತ ದೇಶಡು ಪುಟ್ಟುದುಲ್ಲತ್ತ ನಮ್ಮದಾಲನೊಂಜಿ ಮಾನವ ಸೇವೆ ಮಣ್ಪೇರಿಗೆ ಸಾಧ್ಯತೆ ಉಂಡ ಭಜನೆದ ಮೂಲಕ ಮಾಧವ ಸೇವೆ ಅಂಟು ಮಾಧವ ಪ್ರೀತಿ ಅಂಟು ನೆರೊಂಜಿ ಮೇಯ್ಟು ಮಾನವ ಪ್ರೀತಿ ಅಂಟು
ಒಂದು ರೀತಿಲಿ ಭಕ್ತಿ ನೆನಜು ಮೆಟ್ಟಿ ಪ್ರೀತಿ ಅವ್ರು ಅಡ್ಡಲ್ಲ ಒಟ್ಟಿಗೆ ಅವಡು ಮಾಧವನಲ್ಲಿ ಭಕ್ತಿ ಮಾನವರಲ್ಲಿ ಪ್ರೀತಿಯಿಂದ ಅವ್ರು ಅಡ್ಡು ಒಟ್ಟೊಟ್ಟಿಗೆ ಪೋಂಡು ಅಂಡ ಬದುಕು ಎಡ್ಡಾರಿಗೆ ಸಾಧ್ಯತೆ ಉಂಟು ಸೀತಣ್ಣ ಏನೇ ಮಂತೊಂದು ಲೇರು ಆರ್ನ ಪುದರ್ಡು ಸೀತಾರಾಮ ಅಂದುಂಟು ಭಾರಿ ಪೊರ್ಲದ ಪುದಾರನು ಇರಿ ಟೈಮ್ ಉಂಡದು ಗೊತ್ತು ಒಂಜಿ ಲೆಕ್ಕ ಕೊರ್ಪೆ ಎರಡು ಲೆಕ್ಕಡು ಸರಿತನಕ್ಕೆ ಒಂಜಿ ಬರೆಯೋಳ್ಳೆ ಬೋರ್ಡು ಅಂಡ ಲೆಕ್ಕ ಒಂಜಿ ಕೊರ್ಪೆ ಬರೆಯೋಳ್ಳೆ ಪಕ್ಕಡೆ ಆಯ್ತು ಒಂಜಿ ಲೆಕ್ಕ ಕೊರ್ಪನೆ ಆಯ್ತು ನಿಕ್ಲ ಪುದರ್ಡು ಏತ ಅಕ್ಷರ ಉಂಡು ಐದು ಲೆಕ್ಕ ಅನ್ಪೋಡು ಎರಡ ಮೂಜಿ ಅಕ್ಷರ ಮೂಜಿ ಉಂಡ ಅಕ್ಷರ ಕುಮಾರನುಂಡ ಅವು ಇಂಗ್ಲೀಷ್ ಬರ್ಚಿ ಕನ್ನಡ ಎತ್ತೊನ್ನೆ ಕನ್ನಡ ಅಕ್ಷರದಾಗೆ ಎತ್ತೊನ್ನೆ ಸೀತಾರಾಮರೆಡ 4 ಅಕ್ಷರ ಉಂಡು ಮೆರನ ಗೊತ್ತುಂಡತ್ತೆ ನಿಕ್ಲೆಂಕ್ಲ ಪುದಾರ್ದೇನೆ ಒಂಜಿ ಲೆಕ್ಕ ಮನ್ಪ್ಲೆ ಯಾರೇನೇ ಆ ಲೆಕ್ಕ ಒಂದೊಂದು ಉಪಾಯ ಪಡೋಣ 4 ಹಿಡಿದು ಗುಣಿಪೋಡು 4ರಿಂದ 6ನ ಪುದಾರಿಗೆ ನಿಕ್ಲ ಅಕ್ಷರ ಎತ್ತು ನಾತಿಗೆ ಗುಣಿಪಲೆ ನಾನು 6ನ 4ಕ್ಕೆ ಗುಣಿಸಿ ಹೊಡ್ಚಿ 4ರಿಂದ ಗುಣಿಸಬೇಕು ಅವರವರ ಅಕ್ಷರ ಎತ್ತುಂಡು ಆತೆಕ್ ಆಜಾಂಡ ಆಜಿ ಮೂಜಾಂಡ ಮೂಜಿ ರಡ್ಡಾಂಡ ರಡ್ಡು ಮೇನೆಟ್ಟು ಮೂಜಿನು ಮಕ್ಕಳೇ ಸುಲಭಂಡು ಮೂಜಿ ಟೆಲ್ ಸರಿ ಅಂತ ನೋಡಿ ಈ ನೆಟ್ಟು ರಡ್ಡು ಉಂಡು ಅದಕ್ಕೆ 6 ಮೂಜಿ ಉಂಟು 4 ಹಿಡಿದು ಗುಣಿಪಲೆ ಬತ್ತನ ಉತ್ತರಗೂ ಐನೇನು ಸೇರ್ಪಲೆ ಬತ್ತನ ಉತ್ತರನು ದ್ವಿಗುಣ ರಡ್ಡು ಮನ್ಪಲೆ 17 ಬತ್ತನ 34 ಆವಡು 12 ಬತ್ತನ 24 ಆವಡು ರಡ್ಡು ಸರ್ತಿ ಮನ್ಪಡ ಇದು ಬೊಕ ಬತ್ತನ ಉತ್ತರಗೂ ಏನು ಮೂಡುದು ಭಾಗಿಸಾವಡು ಏತು ಒರಿಂಡು ಪನೋಡಿ ಎನ್ನ ಪುದರ್ನು ಗೊತ್ತಿಜಿ ಮೇರ್ನೆಟ್ ಒಂಜಿ ಲೆಕ್ಕ ಅನ್ಪಲೆ 4 ಗುಣಿಸು 4 ಬೊಕ 5 ಬೊಕ 2 ಏತು 2 ಒರಿಂಡತೆ ಅವೇ ರಾಮೆ ಮೇರ್ ಪಣ್ಪೇರು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಲು ರಾಮ ರಾಮ ಅಂತ ಆ ಶೇಷ ಉಂಡತೆ ಮಾತೆರ್ನ ಪುದರೆಲ್ಲ ರಡ್ಡು ಬರ್ಪುಂಡು ನಿಕ್ಲು ತುಲೆ ರಡ್ಡು ಒರಿಯೋಡು ರಡ್ಡು ಇತ್ತಂಡ ಏರೊಂದಿಗೆ ಎಂಡವು ರಾಮೆ ಅವಳು ತೂಂಡಲ ರಾಮೆ ಮೂಳು ತೂಂಡಲ ರಾಮೆ ಓಡೋಳು ತೂಂಡಲ ರಾಮೇ ರಾಮೆ ಆಯ್ಗ ಇಂಬ್ಯ ರಾಮೆ ಇಂಬ್ಯಗ ಆಯ ರಾಮೆ ಲಡೈದ ಬೆಟ್ಟುಂಡು ಅಲ್ಪ ಲಡೈದ ಕಲಾಣಿ ಇಜ್ಜತ್ತ ಐಕ್ ಬಡಾದೆ ಒಂದೊಂದು ಸೂತ್ರ ಆತೆ ಒಂದು ತುಳಸಿದಾಸನ ಸೂತ್ರ ಎನ್ನವತ್ತೆ ಆಂಡ ಮಾತೆರ್ನ ಪುದರಲ್ಲಿ ಏತು ಆ ಲೆಕ್ಕ ಸರಿ ಪಡು ಲೆಕ್ಕ ತಪ್ಪಾಯಿರೋ ಅಲ್ಲಿ ಅವತ್ತು ಅತನ ಓಡೋಲ್ಲ ಅವು ಲೆಕ್ಕ ತೈಂದ್ಕಂಡ ಬದುಕಿಡು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಐನು ಬುಕ್ಕ ಐನು 10 ಆಂಡು ಬುಕ್ಕ ಐನು ಪಂಚಭೂತಾತ್ಮಗಳು ಐತ ಗುಣಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಅಂಚ ಇರುವ ಆಂಡುಂದಾಂಡ ಅಹಂಕಾರ ಬುದ್ಧಿ ಚಿತ್ತ ಮನಸ್ಸು ಒಂದು ಒಟ್ಟು 24 ತತ್ವ ಉಂಡು ಈ 12ಕ್ಕೆ ಯಾರು ಪಣ್ಪೇರು ಓಂ ಭೂರ್ ಭುವ ಸ್ವಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ 24 ಅಕ್ಷರಗಳುಂಟು ಆ 24 ಬದುಕದ ತತ್ವ ಆ 24 ಮೀರ್ನಡೆ ಆಧ್ಯಾತ್ಮಿಕತೆ ಒಂದೊಂದು ಸೂತ್ರ ಮಾತ್ರ ಕೊನೆ ದಯಂಡಾರು ಸಹಕಾರಿ ರಂಗೋಡುಳ್ಳೇರು ಅರೆ ಲೆಕ್ಕಪತ್ರ ಭಾರಿ ಲೆಕ್ಕಾಚಾರ ಉಂಡಾರೆಡ ಅಂಚಾದು ಒಂಜಾತು ನಮ್ಮ ಬದುಕಲ್ಲ ಒಂಜಿ ರೀತಿ ಎಡ್ಡ ರೀತಿ ನಡಪೋಡು ಅಂದಾಂಡ ಒಂಜಿ ಆದರ್ಶವಾಯನ ಬದುಕು ಮಲ್ಪೊಡು ಅಂದಾಂಡ ಅವು ಸವಣೂರು ದರಡ ಕಲ್ಪೊಡಿ ನೆಂಕು ತೋಜುಂಡು ಬದುಕನ್ನು ಇಂಚ ಬದುಕಲೆ ಇಂಚ ಒಂಜಿ ಆದರ್ಶವಾಯನ ಬದುಕಾರ್ನ ಏರಿಗಳ ಬೇನೆ ಕೊರಂದೇ ಬದುಕು ನಂಚಿನ ಯಾನಿತೆ ಎಲ್ಲ ಏರ್ಲ ಪಾಂಡುವೇರ ಸ್ವಾಮಿಲವಳು ಕೈತಲ್ಲ ಪೊಡು ಮೆರುಪುಗಾರನೇ ಅದು ಪೋಡು ಅಂಚತ್ತು ಅದು ವೈಯಕ್ತಿಕವಾದ ಅರಿನ ವ್ಯಕ್ತಿಗತವಾದ ನಾವು ಪಣ್ಪಣಂಚ ಪನೋಡಿ ಈಗಲ ಷಷ್ಠಬ್ದದ ಕಾರ್ಯಕ್ರಮ ಅಜಿಪೋಡು ಒಂಜಿ ಜ್ಞಾನವಾಹಿನಿ ಪರತು ಪೋಡು ಅಂದಾಂಡ ಮುಳ್ಮತ ಒಳ್ಳೆ ರಾಕ್ಯನಕ್ಲಿ ಸುಮಾರು ಜನ ಇಟ್ಟು ಮಾತ ಎಡ್ಡೆ ಬೇಲೆ ಮಲ್ತೇರು ಅಲ್ಪ ಕಾರ್ಯಕ್ರಮ ಮಲ್ತದೇರು ಒಂಜಾತ ಆ ಕಾರ್ಯಕ್ರಮ ಪುರ್ಲ ಆವಡು ಅಂದಾಂಡ ಮೇರಿನ ಗುರ್ಕರ್ಮ ಇತ್ತಂಡ ಇಟ್ಟು ಅಂಚಾನಿಗರನು ಪುರ್ಲ ಆತಂದು ಅಜಿಪ್ಪದ ಸಂಭ್ರಮ ಈಗ ಪಂಡದೈತೆ ಸ್ವಾಮಿಲೇನು ಗೌರವ ಪೇರದಾಲ ಪಣ್ಣೋಡಿ ಸಾಧುಲೇನು ಮತ್ತು ಅಂಚ ಗೌಜಿ ಪೇರದಾಲ ಅಜ್ಜಿ ಅಕ್ಲೆಗೆ ಸಾಧ್ಯ ಅನ್ನದಾನ ಗೇನದ ಪರಪು ಲೆಕ್ಕದಾಲಂಡ ಕಾರ್ಯಕ್ರಮ ಮನ್ಪೊಳ್ಯ ಅಂತ ಅವು ಕೃಷಿಯ ನೆನೊಂದು ಐಟು ಮತ್ತು ಕೆಲವಿಟ್ಟು ಮಂದು ತೋಜ್ಪದೇರು ಬೇತೆ ರೀತಿ ಮಂತೇರು ಬಾಂಬೆದ ಆಬಾಗೊಳ್ಳ ಬಾರಿ ಮಲ್ಲ ಕಾರ್ಯಕ್ರಮ ಅಂತೇರು ಆ ಕೊರೋನಾದ ಇಡಿಟ್ಲ ನಿರ್ಮತ ಮಂತದೇರತ್ತ ಐ ಕೊಂಚ ಅಭಿನಂದನೆ ಮಾಡೋಡು ಖಂಡಿತವಾದಲ್ಲ ಅಭಿನಂದನೆ ಪಣ್ಣೋಡು ಮೇಲ ಬಿಡಬಾರ್ದು ಏರಿ ಎಂಚ ಮಣ್ಪುಡೆಯಿಂದ ಪಣ್ಣೋತನಲ್ಲ ಅಗಲು ಮತ್ತು ಸೇರು ಅಂತ ಏನು ಬಾರಿ ಪುರ್ವಣೆ ಮಂತ ನಂಚಿನೊಂಜಿ ಕೀರ್ತಿ ಮೇರೆಗೆ ಸಂದುಣೊಂದು ಈ ಸಂದರ್ಭಡು ಪಂಡೊಂದು ಅದು ಮಾತೈತರಲ್ಲ 6ನ ಕಾರ್ಬಾರಪ್ಪ 6 ಕೈತರಲ್ಲಿ ಇತ್ತನಿಟ್ಟು ಮತ್ತು ಆಪುಂಡು ಇಜ್ಜಿನಂಡ ಆಪುಜಿ ಯಾರು ಹೂ ಅನ್ಪೇರು ಒಟ್ಟಿಗೆ ಒಪ್ಪೇರು ಆ ಒಟ್ಟೊಟ್ಟಿಗೆ ಬೋಪುಣೊಂಜಿ ಚಾತುರ್ಪುಂಡತೆ ಅವಳು ಒಂಜಿ ಆದರ್ಶನೇ ಹೆಚ್ಚಿಗೆ ಪಾತೆರಂದೆ ಅಜನೆ ಆವೊಂದುಂಡತ್ತ ಬಂಜಿಡು ಮತ್ತು ಮುಂಕುಲು ಹಾಕೊಂಡು ನನ್ನ ಹೆಂಚಿನವತ್ತ ಒಗ್ಗರಣೆ ಪಡೆದಿತ್ತಾರ ನನ್ನದು ಆಯ್ತು ಉಂಡ ಪಾಯಸ ಉಂಡ ಕೆಲವು ಖಂಡಿತ ಒಂಜಿ ವ್ಯವಸ್ಥೆ ಖಂಡಿತ ಅನ್ಪೇರು ಅವು ಅರೆ ಮನ್ಪಂದಿ ಬಿಡ ಇರಿ ದಾನೆ ಪಡಿ ಇನಿ ರಡ್ಡು ನಂಗೆ ಲಾಭ ಆತನು
ಆತ್ಮಜ್ಞಾನದ ನೂಪು ಬೋಡು ನಂಕೆ ಪೊಗುಳ ಗೇನದ ಬಡವು ಮಾಜಾ ಒಡಾಂಡ. ಆತ್ಮಜ್ಞಾನದ ನೂಪು ಬೋಡು ನಂಕೆ ಪೊಗುಳ ಗೇನದ ಬಡವು ಮಾಜಾ ಒಡಾಂಡ. ಶಾರೀರಿಕವಾಯಿನ ಒಂಜಿ ಬಡವುಗು ನಮ್ಮ ಮತ ಒಣಸು ತೆನಸು ಖಂಡಿತ ಎಂಚಾಲ ಮತ್ತು ತಿನ್ಪನೆ ಅಂಡ ಗೇನದ ಬಡವುಗು ದಾಲಾಂಡ ತೆನಸು ಬೋಡತ್ತ ಅವು ಆತ್ಮಜ್ಞಾನದ ನೂಪು. ಏನದ ಬಡವು ನಿರಂತರ ಅವಡು ಈ ಲೌಕಿಕವಾಯಿನ ಒಂಜಾತು ಶಾರೀರಿಕವಾಯಿನ ಬಡವು ಆಯ್ಜಿಂದ ಅಂಡ ಆಸ್ಪತ್ರೆಯಲ್ಲಿ ತೊಗೊಪೇರು ದಾನಾತನಿ ಬೇಗಿನ ಅಜೀರ್ಣ ಅಂಡಲ ಕೊಂಡೋಪೇರಿ ಜೀರ್ಣ ಹೆಚ್ಚು ಅಂಡಲ ಕೊಂಡೋಪೇರು ದಾನ ವ್ಯತ್ಯಾಸ ಉಂಡು ಅಂತ ಅಂಡ ಬದುಕಿಡು ನಂಗೆ ಗೇನದ ಬಡವು ನಿತ್ಯಲ ಒಂದು ಕೊಡು ಐಕ್ ಆತ್ಮಜ್ಞಾನದ ನೂಪು ನಂಗೆ ಬೋಡಿ ಎಪ್ಪಗಳು ಅಂತ ಶಾಸ್ತ್ರಗಳು ಮತ್ತೆ ಏತೆಲ್ಲ ಪಣ್ಪ ಮಲ್ಲ ಮಲ್ಲ ವಿಚಾರಗಳನ್ನು ಬಿಡ್ಪ ಉಂಡು ఎందుకంటే ಬದುಕು ಇಂಚ ಮನ್ಪುಲೇ ಅಂತ ಇನ್ನು ಭಜನೆ ಎಲ್ಲ ಒಂಜಿ ರೀತಿಯಲ್ಲಿ ಬದುಕದ ಸಂಸ್ಕಾರವನ್ನು ಕಲ್ಪ ಉಂಡು. ಭಜನೆ ಎಂದರೆ ಅವೊಂಜಿ ಸಂಸ್ಕೃತಿ ಅವೊಂಜಿ ಸಂಸ್ಕಾರ ಎಂಚ ಬದುಕೋಡು ಒಂದು ಪನ್ಪುಂಡು ಮೇರಿದ ಪಣವೇರಿ ಅನುಭವದ ಅಡುಗೆಯ ಮಾಡಿ ಅದಕ್ಕನುಭವಿಗಳು ನೀವೆಲ್ಲ ಸೇರಿ ಅನುಭವದ ಅಡುಗೆಯ ಮಾಡಿ ಒಂದು ಕಾಲು ಇಂಚಿನ ಅಡಿಗೆನು ಮಾಡ್ಬೇರ ಅಣ್ಣನ ಒಂದು ಅತ್ತೆ ಈ ಅಡಿಗೆದ ವಿಷಯನೇ ಎತ್ತವು ನಿಜವಾದ ಉಡಲ್ದ ಬಗೆಕ್ಕೆ ಒಂಜಾತಿ ಎಡ್ಡೆ ಗೇನದ ಬಡವುಗದಾಲಣ್ಣ ತೆನಸು ಕೊರ್ಪುನಂಚಿನ ವಿಚಾರಣೆ ಅನುಭವದ ಅಡುಗೆ. ಶಾಲೆದ ಟೀಚರ್ನಾಗ್ಲಿ ಮಾತ್ರ ಉಳ್ಳೇರಿ ತೋಜನು ಮಾತ್ರ ಪರೀಕ್ಷೆ ಬಂತ ಆತಂಡು ನಾನು ಎಸ್ಎಲ್ಸಿದ ಮಾತ್ರ ಮಾರ್ಕ್ ಒಂದು ಉಳ್ಳೇರಿ ಕೆಲವರು ಬಾಕಿದಂಡು ಮಾತ್ರ ಪಾಸ್ ಆತಂಡು ಬೊಕ್ಕ ಸೇರ್ಪದೆಲ್ಲ ಕೊರಲೆಂದೆಲ್ಲ ಮಾಡ್ತೀರ ಅಂಚ ಅದು ಪಾಸ್ ಹಾಕೊಂಡು ಅಲ್ಲ ತೊಂದರೆ ಇಜ್ಜೆ ಅಂಡ ಬದುಕಿಡು ಪಾಠ ಮಂತದ ಆಯ್ನ ಹಿಡಿದಕ್ಕೆ ಪರೀಕ್ಷೆ ಸಾಧಾರಣ ಅಂದು ಶಿಕ್ಷಕರು ಮಾತ್ರ ಪನ್ಪೇರತ್ತೆ ಆಂಡ ಜೀವನನು ಮಾತ್ರ ಅವತ್ತು ಜೀವನದ ದಾದ ಅಂದಕ್ಕೆ ಸುರೂಟು ಪರೀಕ್ಷೆ ಬೊಕ್ಕ ಪಾಠ ನಿಕ್ಲವ್ರ ಆಲೋಚನೆ ಅನ್ಕೊಳ್ಳಿ ಅಂದ ಅತ್ತ ಅಂದು ಎಂಚ ಅಂತೂಲೆ ನಿಕ್ಲಿ ಯಾನ್ ಅಂಚವನ್ ಪೆರೆ ವಲ್ಲಿತ್ತಿನು ಮರೇ ಒಂಜಿ ಪಾಠ ಆಂಡವೆ ಇಂಚವನ್ ಪೆರೆ ವಲ್ಲಿತ್ತಿಂಡು ಕೊಡೊಂಜಿ ಪಾಠ ಆಂಡು ನಾನು ಅವು ಅವಳಿತ್ತಿಂಡು ಮೂಜಿನೇ ದಾಂಡು ಪಾಠ ಶುರು ಆಂಡತ್ತೆ ಅಂಚ ಅದು ದುಂಬೆ ಬದುಕಿಡು ದುಂಬು ಪರೀಕ್ಷೆ ಬೊಕ್ಕ ಪಠ್ಯ ಅಂಡ ಶಾಲೆಡ್ ಅಂಚತ್ತು ಸುರುಟು ಪಾಠ ಬೊಕ್ಕ ಪರೀಕ್ಷೆ ಎಂಚನೇ ಪಡು ಇನ್ನೊಂಜಿ ನಂಗೆ ಮುಳುಪಲ ಒಂಜಿ ಪರೀಕ್ಷೆ ಲೆಕ್ಕ ಆತನದು ಅಂದ್ಕೊಂಡೆ ಈ ಒಯ್ತೆ ಒಂದ್ಕೊಂಡ ವೈಶಾಖ ಅಂದ್ ಇದು ಬೆಚ್ಚಾಪಣೆದ ಏನು ಇಂಗ್ಲೀಷ್ ಪನ್ಪುಂದಾಂಡ ಇದಿನ ವೈಶಾಖ ಮೇರು ಪನ್ಪೇರ ಐತೆ ಬಗೆಟ್ ಚೈತ್ರ ವೈಶಾಖ ಎಂಚನಿತ್ತೆ ಇತ್ತಲ ಕಾಯಿಂಡು ಮಾರೆ ಬೇಸಿಯಡ್ ಅವಡನೆ ಬೆಂಕೆ ಇತ್ತೇನೆ ಅವೊಂದುಂಡು ಪಗ್ಗುಡೆ ಅವೊಂದುಂಡು ತೂಲೆ ನೀಕ್ಲಿ ಎಂಚಿನೊಂದು ಒಂಜಿ ಆತ ಬದಲಾವಣೆ ಆಯ್ತಾನೆ ಪ್ರಕೃತಿ ನೀಕ್ ಮಾತ್ರ ಕಾರಣ ಇಂಚೆ ಉಂಡಲ್ಲ ಅವ್ರ ಆಲೋಚನೆ ಮನ್ಪೊಳಿ ನಮನೇ ಕಾಯ್ತೊಂದಿಲ್ಲ ಅಂತ ತೋಜುನು ನಮ್ಮದೇ ಕೆಲವು ವ್ಯತ್ಯಾಸ ಆತಂಡು ನಮನೇ ಅನುಭವಿಸಡಾತೆ ದಾನೆ ಒಪ್ಪಡು ಪ್ರಕೃತಿದ ಒಟ್ಟಿಗೆ ಬದುಕಿನ ಪ್ರಯತ್ನ ನಮ್ಮ ಆವಡೊಂದು ಪಂಡೊಂದು ರಶ್ಮಿ ದಾಡೆಗೆ ಬಂದಾಗ ಮುಲ್ಪ ಪಜಿರು ಮಾತ್ರ ತೋಜುನು ಹೆಂಗೆ ಮುಲ್ಪ ಒಂಜಿ ಸಮಾಧಾನ ಉಂಡು ಒಂಜಿ ಸಂತೋಷ ಉಂಡು ಮುಲ್ಪ ಒಂಜಿ ರೀತಿಯಲ್ಲಿ ಎಡ್ಡ ರೀತಿಯ ವೈಭವದ ಒಂಜಿ ಸಂಭ್ರಮದ ಇಲ್ಲು ಅಂತ ಹೆಂಗೆ ತೋಜನೆ ಒಂಜಿ ಆಕರ್ಷಣೆ ಉಂಡು ಮೂಳು ಐನಾರು ನಡಪ ಒಂದು ಬೈದೇರು ಈಗ ನನ್ನೇರು ಪ್ರಾರ್ಥನೆ ಮಾಡ್ಬಿಡ ಪಂಡೇರೈತ ಬಗೆಟ್ ಅಷ್ಟ ಐಶ್ವರ್ಯಗಳು ನೆಂಜಿದು ಬರೋಡು ಇನ್ನು ಒಂಜಿ ಪ್ರಾರ್ಥನೆ ಎಡ್ಡೆ ಒಂಜಿ ಸಂಗತಿಗಳು ಮುಳ್ಪೊಂಡು ಒಂದು ಪಂಡೊಂದು ಮಾತ ಆತ್ಮೀಯರಿ ಏನು ಅಕ್ಲು ಮಕ್ಕಳು ಒಂದು ಬೇತೆ ಪಂಡೊಂದು ಪೋಪುಜಿ ಸೇನಂಜಿನ ಮಾತ್ರೆಗಳ ದೇವರಿಗೆ ಎಡ್ಡೆಪ್ಪನ ಒದಿಪಾದು ಕೊರಡೊಂದು ದೇವರೆಡ ಪ್ರಾರ್ಥನೆ ಮಂತೊಂದು ಇಲ್ಲಡ ಅಷ್ಟೈಶ್ವರ್ಯಗಳು ನೆಂಜಿದ ಬರಡು ಆದರ್ಶವಾಯಿನ ಒಂಜಿ ಬದುಕು ಮಕ್ಕಳನ್ನ ಆವಡೊಂದು ಈ ಸಂದರ್ಭಡು ಪಂಡೊಂದು ಅಲ್ಪ ತಿಕ್ಕೊಂದುಪ್ಪ ಅಲ್ಪ ಪಾತೆರೊಂದುಪ್ಪ ಅಂತ ಪಂಡೊಂದು ಕಾರ್ಯಕ್ರಮತ ಒಂಜಿ ವ್ಯವಸ್ಥೆ ಎಂದು ಪಂಡ ವ್ಯವಸ್ಥೆಗೆ ಏನು ಪಂಡತೆ ಕೆಡ ಒಂಜಿ ಪಂಡ ವ್ಯವಸ್ಥೆ ಎಂದರೆ ಸೀತಾರಾಮರೆಗಳೆಂದರೆ ಒಂದು ವ್ಯವಸ್ಥೆ ಅಂತ ಒಂಜಿ ಆಡಳಿತ ಮಟ್ಟೋಡ್ಲು ಅರೆಡೆ ತೋಡು ಆಡಳಿತ ಎಂಚ ಮನ್ಪೊಡ್ದಲ್ಲಿ ಅರೆಡೆ ಕಲ್ಪೊಡು ಒಂಜಿ ರೀತಿ ಏನು ಮನ್ಪುರಂಚಿನ ಚಾತುರುಪ್ಪ ಅರೆಡೆ ಉಂಡು ಕುಳು ನಲ್ಪನೆ ಆಲೋಚನೆ ಉಂಟು ಒಂದು ಇಂಚ ಒಂಚ ಆತು ಕೂಡಲೇ ಐಕ್ ಒಂಜಿ ಬಡ್ತನ ತೀರ್ಮಾನ ಆಪಗನೆ ಕೊರ್ಪೇರಾರು ಅರ್ನ ಕೆಲವು ಒಟ್ಟಿಗಿತ್ತಿನಕ್ಲ ಉಳ್ಳೇರು ಅಂಚಿನಕ್ಲನೇ ಸಾವಾಸೆ ಒಟ್ಟಿಗೆ ಯಾರು ಏರೆಲ್ಲ ವಿಶ್ವಾಸಗೆ ಎತ್ತೊಂಜೇರು ಅಂಚಿನಕ್ಲೇನು ಮಾತ್ರ ವಿಶ್ವಾಸಗೆ ಎತ್ತೊಂಡೇರು ಆಂಡ ಒಂಜಿ ಪಾತ್ರೆ ಕೊರನೆ ನಡಪವೇರ ಯಾನು ಏತೋ ಕಡೆ ಇಡ್ತು ಏತೋ ಬ್ರಹ್ಮಕಲಶ ಮಂತ್ರಂಚಿನ ಕೀರ್ತಿ ಎರಡೆ ಉಂಡು ವ್ಯವಸ್ಥಿತವಾದ ಇಂಚನೆ ಆವಡು ನಿಕ್ಕುಳ್ಳುದು ಮನ್ಪವರು ಪಾಜಿನ ರಾತ್ರಿ ಉಳ್ದಾನೆ ಮನ್ಪವರು ಇಂಚನೆ ಆವಡು ದಾಯಿಗಾಯರ ಬಲ್ಲಿ ದಾಲ ಬೋಡ್ತನ ಅರೆಡ್ದಾಪ ನಂಜಿನ ಸೇವೆಯನ್ನು ಮಲ್ತೊಂದು ಲೋಕದ ಹಿತಕ್ಕೂ ಪಡೆದ ಬದುಕು ನಾವು ಶ್ರೇಷ್ಠ ಬದುಕು ಅಂತ ಪಂಡೊಂದು ದನ ಪಂಡ ಪಣವು
ಪಣವು ಏಪಲ ಶ್ರೇಷ್ಠತೆ ಉಂಡಿಗೆ ಐಕೆ ಮಾನ್ಯತೆ ಬರ್ಪಣೆಯಪ್ಪ ಅಂದ್ಕೊಂಡು ಅವು ಸರಿಯಾದ ಸದ್ಬಳಕೆ ಅಂಡ ಮಾತ್ರಗೆ ಅವಾಗ ಮಾತ್ರ ಐಕೆ ಬೆಲೆ ಐಕೊಂಜಿ ಬಲ ಅಂತ ಈ ಒಂಜಿ ಸಂದರ್ಭಡು ಸೇರ್ನಂಚಿನ ಮಾತರಿಗಿಲ್ಲ ನಮ್ಮ ಮಕ್ಳಿಂದು ಭಜನೆ ಮನ್ಪಣಗತೆ ಅಂಚತೆ ತೋಜನೆ ನಮ್ಮ ಮಕ್ಳಿಂದು ತೋಜನೆ ಬೇತೆ ತೋಜಿ ಯಾನ್ ಪಂಡತ ಆಯ್ಕೆ ಇಂಬೆ ರಾಮೆ ಇಂಬೆಗ ಆಯ ರಾಮೆ ಮಾತು ಅಂಚನೆ ತೋಜೊಂದುಂಡು ಮುಲ್ಪ ಪ್ರೀತಿ ಭಾವಗಳು ಮುಲ್ಪ ದಿಂಜಿದ ಬತ್ತನೊಂದು ಪಂಡೊಂದು ಸಾಧ್ಯ ಅಂಡ ನಮ್ಮ ಉಡಲನ್ನು ದ್ವೇಷ ಭಾವ ಹೊಡೆದು ದಿಂಜಾವಡ್ಚಿ ಪ್ರೀತಿ ವಿಶ್ವಾಸ ಹಿಡಿದು ದಿಂಜಾಲೆಂದು ಈ ಸಂದರ್ಭಡು ಪಂಡೊಂದು ಆ ಪ್ರೀತಿ ಭಾವನ ಮಾಡ ಬೋಡು ಅವು ನಮ್ಮ ಭೀತಿನ ಕಳೆಯರವು ಅನುಕೂಲ ಆಪುಂಡು ಐಕೆ ಭಜನೆ ಒಂಜಿ ರಹದಾರಿ ಇಂದು ಪಂಡೊಂದು ಸಾಧ್ಯ ಅಂಡು ನಂಚ ಭಜನೆದ ಮೂಲಕ ಬದುಕು ಕಟ್ಟಗ ಅಂದು ಪಂಡೊಂದು ಮಸ್ತ್ ಭಜನೆ ಸಂಘಗಳಿನ ಮಾತ ಮಲ್ತೊಂದು ನೀನು ಸರಿಯಾನರಿಗೆ ಒಂಜಿ ಗೌರವ ಸಂದದನ್ನು ತೋಜುನು ಗೌರವ ಸಂದದನಿ ಭಾರಿ ಎಡ್ಡೆ ಒಂಜಿ ವಿಷಯ ಮತ್ತು ಆಕ್ಲ ಏರು ಅಭಿಮಾನಿ ಒಂಜಿ ಬಳಗೊಂಡು ಅಕ್ಲೆಗೆ ಒಂಜಿ ಸಮಾಧಾನ ಆಪಣ ಒಂಜಿ ಸಂತೋಷ ಆಪಣ ಅಂಚಿನ ಸಮಯ ಎಲ್ಲ ಅಂದು ಭಜನೆ ಮಲ್ತೊಂದು ಉಪ್ಪುಗ ನಿರಂತರವಾದ ಭಜನೆ ಮಲ್ಪುಗ ಅಂಡ್ ಏರೋರಿಗೆ ಕೇಂಡೇರು ಮರಡಿ ಭಜನೆ ಬಂಜಿ ದಿಂಜುನ ಮಾರಡಿ ದಿಂಜುನ ಭಜನೆ ಬಂಜಿ ದಿಂಜುಂಡ ಇರು ಪನ್ನಡು ದಿಂಜುಂಡ ಭಜನೆ ಬಂಜಿ ದಿಂಜುಂಡ ಇಜ್ಜ ದಿಂಜುಂಡ ವೈನಿ ಒಣಸಿಜ್ಜಿ ನಂಗೆ ಭಜನೆ ಅನ್ಪುಗ ಆಡ ಒಂಜಿ ಮುಸಲ್ಮಾನ್ ರಾಜೆ ಎತ್ತೆಗೆ ಮುಸಲ್ಮಾನ್ ರಾಜೆ ಮಂತ್ರಿ ಒಂಜಿ ಪ್ರಾಣಿ ಒಂಜಿ ಕಾಡ್ದಾಟಕ್ಕೆ ಪೋತೀರಿ ದಾಲ ಇಜ್ಜಿ ಮಧ್ಯಾಹ್ನದ ಪೊರ್ತು 1 ಗಂಟೆ ಕರಿದಿಂದ ಬಡವು ದಾನೆ ಅನ್ಪುಂಡು ರಾಜ ಉಂಡೆ ಎಂಕ ಆಪಜಪ್ಪ ಕುಳ್ಳ್ಯಾರ ಎಂಕೊಂಜಿ ದಾಲಣ್ಣು ಒಣಸ್ಕೊಂಡು ಕೂರುದು ಓಲಾಂಡ ಒಂಜಿ ಗುಡಿಚಿಲಿಗ್ಲ ಅವು ಗಂಜಿ ಚಟ್ನಿಲ್ಲ ಒಂಜಿ ಗುಂಡುದಲ್ಲ ಅಂತ ಬೇರು ಪಂಡೇರಿಗೆ ನಡೆದಾವಂದೆ ಯಾನು ಭಜನೆ ಉಂಡ್ಬಿಡಿ ಎಂಕ ಬೇತಿದಲ್ಲ ಯಾರು ರಾಮ ರಾಮ ಮಾಡ್ಬೇ ಎಂಕ ಬರು ತೂಕ ಅದು ಆಪುಂಟು ಮುಕುಲ್ದಾನೆ ಅಂತೀರಿ ರಾಜ ಒಂತೆ ಕಾತೆ ಮೇರು ರಾಮ ಅಂದು ಬಣ್ಣದಕ್ಕೂ ಒಂದೇರು ಭಜನೆ ಇಡೇ ಉಳ್ಳೇರು ಇಂಬಿಯಾಗ ತಡೆ ಪೂಜಿ ಬಂಜೂರಿಟ್ಟು ಮೆಲ್ಲಲಕ್ಕೊಂದು ಬರೀ ಒಂಜಿ ಗುಡಿಚಿಲ್ದು ಹಂಚಿಪೋದು ಬಂಜಿ ಇಂಜದು ಬತ್ತೆ ಬತ್ತುಕುಲು ಉಂಡೆ ಬೇರೆ ಒಕ್ಕಲ ರಾಮ ಅಂದು ಪಂಡು ಒಂದುಳ್ಳೇರು ಕೇಣಿರಿಗೆ ದಾನೆ ಕತೆಂಚಿನ ನಾವು ಇದೆಲ್ಲ ಲಕ್ಕು ಜನ ಇಂಕು ಬಡವು ತಿನ್ಪು ಜನ ನೀ ಅಂದ ಪೋದು ಬತ್ತನೆ ಇಲ್ಲ ಪೋಪುನ ಪೋಳು ಸಾಧಿ ತೋಜಿಪಾವೇನು ಮೇರು ಕೂಡ ರಾಮ ಅಂದು ತಾಳವಾಡ ಒಂದುಳ್ಳೇರು ಸುಮಾರು ಪೊರ್ತಾಯನ ಹಿಡಿದುಕ್ಕ ರಾಜ ಗಂಡಿಗೆ ಇಂಬೇನು ನೆನಪ ದಾಲವನ್ ಪೆರ್ಲಾಪ್ಜಿ ಏಂಚೋಲ ಭಜನೆ ಉಂತಲ್ಲ ನಿಕ್ಕೆ ಅನ್ನೊಂಜರು ಒಣಸ್ಪ ಕಟ್ಟದು ಕೊಂಡದೆ ದೆತ್ತೊನ್ನು ಅಂದ್ಕೊಂಡೆ ಆತು ಬರ್ತಾನೆ ಮೇರುವಂಡರಿಗೆ ಎನ್ನ ರಾಮದೇವರು ರಾಜನ ಕೈಟಿ ಎಂಕ ಆಹಾರವನ್ನು ಕಡಪಡದೇ ಇರೋದಾಂಡ ಭಜನೆ ಇಡು ಬಂಜಿ ದಿಂಜುಂಡ ಇಜ್ಜ ಎಡ್ಡೆ ವಿಷಯ ಆಯ್ತಾ ಇದು ಒಂತೆ ಹೊರ್ತು ನೆನ ಸೀತಾರಾಮಣ್ಣಿ ಬಂಜಿ ದಿಂಜಾವೇರು ನಂಗೆ ಕೊಂಜಾತು ದಾಲ ಅಂತ ಪಂಡೊಂದು ಎಡ್ಡೆ ಸದ್ವಿಚಾರಡು ತೊಳಗನ ಇಂಚಿನ ಈ ಸಂದರ್ಭಗಳು ಸೇರಿನಂಚಿನ ಮಾತೆರೆಗಳ ಭಜನೆ ಎಂದರೆ ಸದ್ವಿಚಾರಗಳನ್ನು ತುಂಬಿಸಿಕೊಳ್ಳುವ ಒಂದು ಮಾಧ್ಯಮ ಅಂತ ಐಟ್ ನಮ್ಮ ತೊಡಗಾವಡಿಗೆ ಸಚ್ಚಾರಿತ್ಯ ನಿರ್ಮಾಣಕ್ಕೊಂದು ಮೈಲಿಗಲ್ಲು ಆ ಭಜನೆಗಾತ ಶಕ್ತಿ ಉಂಡು ದಾಸರೆ ಭಜನೆ ಅಂತ ಪಂಡ ರಡ್ಡು ಒಂಜಿ ವ್ಯಾಸ ಸಾಹಿತ್ಯ ಒಂಜಿ ದಾಸ ಸಾಹಿತ್ಯ ಒಂಜಿ ಕ್ಲಿಷ್ಟ ಒಂಜಿ ಸುಲಭ ಸರಳ ಅಂಡ್ ಆ ಭಜನೆ ಆ ಸರಳ ಉಂಡು ಅವು ದಾಸ ಸಾಹಿತ್ಯ ವ್ಯಾಸರು ಬರೆನಂಚಿನ ಕ್ಲಿಷ್ಟವಾಯಿನ ಶ್ಲೋಕಗಳೇ ಸಾರನ್ನು ಮಾತ್ರ ಗೆತ್ತದು ಭಜನೆದ ಮೂಲಕ ಒಪ್ಪ ಅವನೊಂಜಿ ಪ್ರಯತ್ನ ಆತನೇ ಒಂದು ಕಾಲದಲ್ಲಿ ಆನೆ ಕುದುರೆಗಳ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರೀ ಕಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಭೂರಿ ಭೋಜನವ ಉಣಿಸುವೆ, ಒಂದು ಕಾಲದಲ್ಲಿ ಉಪವಾಸವ ಇರಿಸುವೆ. ಏನು ಮಾಯೆಯೋ ನೀನೇ ಬಲ್ಲೆ ಪನ್ನಗ ಶಯನ ಪುರಂದರ ವಿಠಲ ಅಂದು ಊಗೊಬ್ಬಗಳು ಪನ್ಪೇರು. ಅವು ಭಗವಂತನ ನಿರ್ಣಯ. ಆ ಎಂಚ ಬಡಂಚ ನಡಪ ಒಂದು ಉಪ್ಪೆ ಆಯನೇ ನಾಟಕ ಮನ್ಪೌಂಡಾಯಿ ಅಂಡ ನಾಟಕದ ಅಭಿನಯ ಯಾರು ಅಂಡ ಸರಿಯಾದ ಬದುಕೊಡೋದನ್ನ ಅನುಭವ ಬೋಡು ಒಂದು ಬಂದು ಪಾತ್ರ ಉಂತವೆ ಸೇರಿನಂಚಿನ ಮಾತ್ರ ದೇವರೇ ಡೆಪ್ತು ಪಾಡು ಲೋಕೊಡು ಶಾಂತಿ ನೆಮ್ಮದಿ ನೆಲೆ ಅವಳಿಗೆ ಕೂಡ ಪ್ರಾರ್ಥನೆ ನಾನು ಪಾತ್ರ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ